ಈ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ಕೆನರಾ ಬ್ಯಾಂಕ್, ವಿಶ್ವ ಇಂಡಸ್ಟ್ರೀಸ್ ಅಲೆವೂರು, ಹೋಟೆಲ್ ಮಂದಾರ, ಮಹಿಮಾ ಕೋಕೋನಟ್ ಆಯಿಲ್, ಡಾಕ್ಟರ್ ಉರಾಲ್ಸ್ ವೆರಿಕೋಸಿಸ್ ಕ್ಲಿನಿಕ್, ಚಿತ್ರಕೂಟ ಆಯುರ್ವೇದಿಕ್, ಮಟ್ಟು ಅಸೋಸಿಯೇಟ್ಸ್, ಲಕ್ಷ್ ಡೆವಲಪರ್ಸ್, ಶ್ರೀನಿವಾಸ್ ಶೆಣೈ ಶಿರ್ವಾ, ಗೀತಾಂಜಲಿ ಸಿಲ್ಕ್ಸ್, ಸ್ಮರಣಿಕಾ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮೊಂದಿಗೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಗಣೇಶೋತ್ಸವ ವಾಸ್ತವ ಮತ್ತು ಆದರ್ಶ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ, ನಮಗೊಂದಷ್ಟು ಮಾಹಿತಿಗಳನ್ನು ನೀಡಲಿಕ್ಕೆ, ಒಂದಷ್ಟು ವಿಷಯಗಳನ್ನು ತಿಳಿಸಿಕೊಡ್ಲಿಕ್ಕೆ ಇಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೊದಲನೇದಾಗಿ ಸೌಭಾಗ್ಯವತಿ ಲಕ್ಷ್ಮೀ ಪೈ ಅವರು ಸನಾತನ ಸಂಸ್ಥೆಯಿಂದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮ್ಯಾಮ್. ನಮಸ್ಕಾರ. ಅದರೊಂದಿಗೆ ಉಡುಪಿ ಜಿಲ್ಲೆಯ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾದಂತಹ ವಿಜಯ್ ಕುಮಾರ್ ಅವರಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಾವಿವತ್ತು ಗಣೇಶ ಚತುರ್ಥಿಯ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ಎಲ್ಲರ ಮನೆಯಲ್ಲೂ ಸಂಭ್ರಮ ಮನೆ ಮಾಡಿದೆ. ಆದರೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಂಡು, ಅದರ ಹಿನ್ನೆಲೆಯನ್ನು ತಿಳಿದುಕೊಂಡು ಹಬ್ಬವನ್ನು ಆಚರಿಸಬೇಕಾಗ್ತದೆ. ಸೊ ಮೊದಲಿಗೆ ಈ ಗಣಪತಿ ಎಂಬ ಪದದ ಅರ್ಥ ಏನು ಅನ್ನೋದನ್ನ ನಮಗೆ ತಿಳಿಸಿಕೊಡಿ. ತುಂಬ ಒಳ್ಳೆ ಪ್ರಶ್ನೆ. ಈಗ ನಾವೆಲ್ಲರೂ ಗಣೇಶ ಚತುರ್ಥಿಯ ದಿವಸ ಉಪಾಸನೆ ಮಾಡುವಂತಹ ಗಣಪತಿಗೆ ಅನೇಕ ಹೆಸರುಗಳಿದೆ. ಮುಖ್ಯವಾಗಿ ಎಲ್ಲರೂ ಗಣಪತಿ ಅಂತಲೇ ನಾವು ಹೇಳ್ತೇವೆ. ಈ ಗಣಪತಿ ಎಂಬ ಶಬ್ದ ಸಂಸ್ಕೃತದ ಗಣ ಮತ್ತು ಪತಿ ಎಂಬ ಎರಡು ಶಬ್ದಗಳಿಂದ ಉತ್ಪನ್ನ ಆಗಿದೆ. ಸಂಸ್ಕೃತ ಭಾಷೆಯಲ್ಲಿ ಗಣ ಎಂಬ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದೆ. ಅದರಲ್ಲಿ ಒಂದು ಅರ್ಥ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಅಂತ. ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಂದ್ರೆ ಏನು? ದೇವತೆಗಳ ಚೈತನ್ಯದ ಕಣಗಳಿಗೆ ನಾವು ಪವಿತ್ರಕಗಳು ಅಂತ ಹೇಳ್ತೇವೆ. ಇಡೀ ಬ್ರಹ್ಮಾಂಡದಲ್ಲಿ ಅನೇಕ ದೇವತೆಗಳ ಚೈತನ್ಯದ ಕಣಗಳು ಹರಡಿಕೊಂಡಿರ್ತವೆ. ಅಂತಹ ಆ ಚೈತನ್ಯದ ಕಣಗಳ ಪತಿ ಅಂದರೆ ಅವುಗಳ ಸ್ವಾಮಿ ಅಂತ ಶಬ್ದಕ್ಕೆ ನಾವು ಗಣಪತಿ ಅಂತ ಹೇಳ್ತೇವೆ. ಹಾಗಾಗಿ ಚೈತನ್ಯದ ಸ್ವಾಮಿ, ಆ ಸೂಕ್ಷ್ಮಾತಿ ಸೂಕ್ಷ್ಮ ಪವಿತ್ರಕಗಳ ಸ್ವಾಮಿ ಎಂಬ ಅರ್ಥದಲ್ಲಿ ಗಣಪತಿ ಎಂಬ ಶಬ್ದ ಉತ್ಪನ್ನ ಆಗಿದೆ. ಬಹಳ ಚೆನ್ನಾಗಿ ವಿವರಿಸಿದ್ರಿ ಮ್ಯಾಮ್, ಧನ್ಯವಾದಗಳು. ಹಾಗೆ ಇನ್ನು ಗಣೇಶ ಚತುರ್ಥಿಯ ಮಹತ್ವದ ಬಗ್ಗೆ ತಿಳಿಸಿಕೊಡಿ. ಈಗ ನಮಗೆಲ್ಲ ಗೊತ್ತಿದೆ, ಹಿಂದೂ ಧರ್ಮದ ಪ್ರತಿಯೊಂದು ಹಬ್ಬಗಳು ಒಂದು ತಿಥಿಯ ಜೊತೆಗೆ ನಾವು ಅದನ್ನು ಹೇಳ್ತೇವೆ. ಈಗಾಗಲೇ ನಾವೆಲ್ಲರೂ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ದೆವು. ಕೃಷ್ಣಾಷ್ಟಮಿ ಅಂತ ಹೇಳ್ತೇವೆ. ಅಷ್ಟಮಿ ಎಂಬ ತಿಥಿ ಕೃಷ್ಣನ ಹಬ್ಬದ ಜೊತೆ ಜೋಡಿಸಿಕೊಂಡಿದೆ. ನಾಗರ ಪಂಚಮಿ, ನಾಗರ ಪಂಚಮಿ, ರಾಮನವಮಿ, ವಿಜಯದಶಮಿ ಅಂದ್ರೆ ತಿಥಿ ಎಲ್ಲದರಲ್ಲೂ ನಮ್ಗೆ ಒಂದು ತಿಥಿಯನ್ನು ಜೋಡಿಸ್ತೇವೆ. ಇದಕ್ಕೆ ಏನು ಕಾರಣ? ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆ ಮನುಷ್ಯನಿಗೆ ಅನುಕೂಲವಾಗುವಂತೆ, ಪ್ರಕೃತಿಯಲ್ಲಾಗುವ ಬದಲಾವಣೆಗೆ ಅನುಸಾರವಾಗಿ ನಮಗೆ ಧರ್ಮಶಾಸ್ತ್ರ ಹೇಳಿದ್ದಾರೆ. ಈಗ ಚತುರ್ಥಿ ಮತ್ತು ಗಣಪತಿಗಿರುವ ಸಂಬಂಧ ಏನು? ಪ್ರಪ್ರಥಮ ಬಾರಿಗೆ ಗಣಪತಿಯ ಸ್ಪಂದನಗಳು ಅಥವಾ ಗಣಪತಿ ಎಂಬ ತತ್ವದ ಆವಿರ್ಭಾವ ಚತುರ್ಥಿಯ ತಿಥಿಯಂದು ಆಯಿತು ಭೂಮಿಯ ಮೇಲೆ. ಅಂದರೆ ಗಣಪತಿಯ ತತ್ವ ಮೊದಲನೇ ಸಲ ಬಂದದ್ದು ಚತುರ್ಥಿಯ ತಿಥಿಯಂದು. ಹಾಗಾಗಿ ಆ ದಿನದ ಭೂಮಿಯ ಮೇಲಿರುವಂತಹ ಸ್ಪಂದನ ಮತ್ತು ಆ ಗಣಪತಿಯ ತತ್ವದ ಸ್ಪಂದನ ಒಂದಕ್ಕೊಂದು ಪೂರಕವಾಗಿರ್ತದೆ. ಅದಕ್ಕೆ ನಮಗೂ ಕೂಡ ಧರ್ಮಶಾಸ್ತ್ರ ನಮ್ಮ ಹುಟ್ಟು ಹಬ್ಬವನ್ನು ತಿಥಿಯ ದಿನ ಆಚರಿಸಬೇಕು. ಇವತ್ತು ನಾವೆಲ್ಲರೂ ಕೂಡ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ಹುಟ್ಟು ಹಬ್ಬ ಅಂತ ಆಚರಿಸ್ತೇವೆ. ಡೇಟ್ ಆಫ್ ಬರ್ತ್ ಅಂತ ಹೇಳ್ತೇವೆ. ಡೇಟ್ ಅಂತ ಅದು ಆಂಗ್ಲರ ಕಾಲಗಣನೆ. ನಾವು ಈ ಕ್ಯಾಲೆಂಡರ್ ಏನು ಉಪಯೋಗ ಮಾಡ್ತೇವೆ. ಆದರೆ ಹಾಗೆ ಅಲ್ಲ. ಯಾವ ಮಾಸ ಯಾವ ತಿಥಿಯಂದು ನಮ್ಮ ಜನ್ಮ ಆಯಿತು, ಜನ್ಮ ನಕ್ಷತ್ರ ಮತ್ತು ತಿಥಿ, ಆ ತಿಥಿಯ ದಿವಸದ ಸ್ಪಂದನ ಮತ್ತು ನಮ್ಮ ಶರೀರದ ಸ್ಪಂದನ ಒಂದಕ್ಕೊಂದು ಪೂರಕ ಇರ್ತದೆ. ಆ ದಿವಸ ನಮಗೆ ಸಿಕ್ಕಿದಂತಹ ಆಶೀರ್ವಾದ ಅದು ಫಲಿಸ್ತದೆ. ಅದೇ ಸೂತ್ರ ದೇವತೆಗಳ ತತ್ವ. ಈಗ ಕೃಷ್ಣನು ಜನ್ಮಕ್ಕೆ ಬಂದ ದಿನ ನಾವು ಕೃಷ್ಣಾಷ್ಟಮಿ ಅಂತ ಆಚರಿಸಿದ್ರೆ ಆ ದಿನ ಕಾರ್ಯನಿರತವಾಗುವ ಕೃಷ್ಣ ತತ್ವದ ಲಾಭ ನಮಗೆ ಹೆಚ್ಚಾಗ್ತದೆ. ಒಂದು ಈ ವರ್ಷ ಬಂದಂತಹ ಕೃಷ್ಣಾಷ್ಟಮಿಯ ತಾರೀಕು ಮುಂದಿನ ವರ್ಷ ಬರುವುದಿಲ್ಲ, ತಾರೀಕು ಬದಲಾಗ್ತದೆ. ಆದ್ರೆ ನಾವು ಆಚರಣೆ ಮಾಡುವುದೇನು? ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಹೇಳಿ. ಅದೇ ರೀತಿ ಭಾದ್ರಪದ ಶುಕ್ಲ ಚತುರ್ಥಿಯನ್ನು ನಾವು ಗಣಪತಿಯ ಹಬ್ಬ ಅಂತ ಆಚರಿಸ್ತೇವೆ. ಯಾಕಂದ್ರೆ ಆ ದಿನ ಬ್ರಹ್ಮಾಂಡದಲ್ಲಿ 1000 ಪಟ್ಟು ಹೆಚ್ಚು ಗಣಪತಿಯ ತತ್ವ ಬರ್ತದೆ. ಅದರ ಲಾಭ ನಮ್ಗಾಗ್ಬೇಕು. ಇತರ ದಿನಗಳಿಗಿಂತ ಹೆಚ್ಚು ಬರುವಂತಹ ತತ್ವವನ್ನು ಪೂಜೆ ಮಾಡಿ ನಾವೆಲ್ಲರೂ ಗ್ರಹಣ ಮಾಡ್ಬೇಕೆಂಬುದಕ್ಕಾಗಿ ಗಣಪತಿ ಮತ್ತು ಚತುರ್ಥಿಯ ಒಂದು ಆ ಅವಿನಾಭಾವ ಸಂಬಂಧ. ನಾವು ಚತುರ್ಥಿಯಂದು ಗಣೇಶನ ಉಪಾಸನೆಯನ್ನು ಮಾಡುವಂಥದ್ದು.
ಹಾಗೆ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ಈಗ ಅಂದರೆ ಗಣೇಶೋತ್ಸವ ಅಂದ ಕೂಡಲೇ ಈಗ ಅದೊಂದು ರೀತಿಯಲ್ಲಿ ಬದಲಾಗಿದೆ. ಒಂದಷ್ಟು ಹಾಡುಗಳಿಗೆ, ನೃತ್ಯಗಳಿಗೆ ಸೀಮಿತವಾಗಿದೆ. ಅಥವಾ ಹಬ್ಬ ಅಂದರೆ ಪೂಜೆಗಿಂತ ಜಾಸ್ತಿ ಇನ್ನಿತರ ಏನು ಹೇಳುವಂಥದ್ದು, ಬೇರೆ ವಿಷಯಗಳ ಮೇಲೆ ವಿಷಯದ ಆಸಕ್ತಿ ಜಾಸ್ತಿ ಇರ್ತದೆ, ದೇವರ ಉಪಾಸನೆ ಹೊರತಾಗಿ ಅಥವಾ ಪ್ರವಚನ ಪಾಠಗಳ ಹೊರತಾಗಿ. ಸೊ ಈ ನಿಟ್ಟಿನಲ್ಲಿ ಹೇಗಿರಬೇಕು, ಅಂದರೆ ಗಣೇಶೋತ್ಸವವನ್ನು ಆಚರಿಸುವಾಗ ಹೇಗೆ ಇರಬೇಕು ಒಬ್ಬರು ಆಚರಿಸುವಂಥವರು ಅನ್ನೋದ್ರ ಬಗ್ಗೆ? ಈ ಒಂದು ಗಣೇಶೋತ್ಸವದ ಮೂಲ ಉದ್ದೇಶವನ್ನು ತಿಳ್ಕೊಂಡ್ರೆ ನಾವು ಈಗ 1894 ಮೊದಲು ಪ್ರತಿಯೊಂದು ಮನೆಯಲ್ಲಿ ಭಕ್ತಿಯಿಂದ ಈ ಒಂದು ಗಣೇಶನ ಹಬ್ಬವನ್ನು ಮಾಡ್ತಾಯಿದ್ರು. ಆವಾಗ ಲೋಕಮಾನ್ಯ ತಿಲಕರು 1894ರಲ್ಲಿ ಈ ಒಂದು ಗಣೇಶನ ಹಬ್ಬ ಮನೆಯಲ್ಲಿ ಪೂಜಿಸ್ತಿದ್ದಂಥ ಗಣಪತಿ ಹಬ್ಬವನ್ನು ಸಾರ್ವಜನಿಕವಾಗಿ ಪೂಜೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದರು. ಆಗ ಎಲ್ಲರೂ ಕೂಡ ಅದನ್ನೊಂದು ಭಾವಭಕ್ತಿಯಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದು ಲೋಕಮಾನ್ಯ ತಿಲಕರದ್ದು ಒಂದೇ ಒಂದು ಉದ್ದೇಶ ಇತ್ತು, ಇದನ್ನು ಸಾರ್ವಜನಿಕವಾಗಿ ಮಾಡೋದ ಉದ್ದೇಶ. ಈ ಒಂದು ಸಂದರ್ಭದಲ್ಲಿ ಹಿಂದೂಗಳಲ್ಲಿ ಸಂಘಟನಾತ್ಮಕವಾಗಿ ವ್ಯವಸ್ಥೆ ಇಲ್ಲ, ಆಗೋದಿಲ್ಲ. ಅದೇ ರೀತಿ ಮತ್ತು ಅಲ್ಲಿ ಧರ್ಮದ ವಿಚಾರಗಳನ್ನು ಹೇಳುವಂಥ ಒಂದು ಅವಕಾಶ ಎಲ್ಲಿಯೂ ಇಲ್ಲ. ಅದಕ್ಕೋಸ್ಕರ ಈ ಒಂದು ಮಾಧ್ಯಮದಿಂದ ಆ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು. ಈಗ ನೀವು ಹೇಳಿದ ಹಾಗೆಯೇ ಇವತ್ತು ಗಣೇಶೋತ್ಸವ ವಾಸ್ತವ ಹೇಗಿದೆ ಅಂದರೆ, ಇವತ್ತೊಂದು ಈ ರೀತಿಯ ಗಣೇಶನ ಹಬ್ಬ ಅಂದರೆ ಮನೋರಂಜನೆಗಾಗಿ ಆಗಿದೆ. ಇವತ್ತು ಒಂದು ರೀತಿಯಲ್ಲಿ ಆಡಂಬರದ ಗಣೇಶೋತ್ಸವ ಆಗಿದೆ. ಇವತ್ತು ಒಂದು ಊರಲ್ಲಿ ಎಲ್ಲರೂ ಒಟ್ಟಾಗಿ ಒಂದು ಕಡೆ ಸೇರಿ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು. ಆದರೆ ಇವತ್ತು ಒಂದು ರೀತಿಯಲ್ಲಿ ಇವತ್ತು ಗಲ್ಲಿಯಲ್ಲಿ ಇವತ್ತು ಗಣೇಶನ ಹಬ್ಬ ಮಾಡುವಂಥದ್ದು, ಅದು ಬೇರೆ ಬೇರೆ ಮಂಡಳಿಗಳನ್ನು ಮಾಡಿ ಪೂಜಿಸುವಂಥದ್ದು ನಾವು ನೋಡ್ತೇವೆ. ಅದಕ್ಕೆ ಲೋಕಮಾನ್ಯ ತಿಲಕರದ್ದು ಏನಿತ್ತು, ಊರಿಗೊಂದು ಗಣಪತಿ ಅಥವಾ ಒಂದು ಏರಿಯಾಕ್ಕೆ ಒಂದು ಗಣಪತಿ, ಹೀಗೆ ಮಾಡಿ ಎಲ್ಲರೂ ಒಟ್ಟು ಸೇರಿ ಭಕ್ತಿಯಿಂದ ಆಚರಣೆ ಮಾಡಬೇಕಂತೇಳಿ ಅವ್ರದ್ದು ಉದ್ದೇಶ ಇತ್ತು. ಆದರೆ ಇವತ್ತು ಅದರಲ್ಲಿ ಒಂದು ರೀತಿಯಲ್ಲಿ ಪೈಪೋಟಿಗಳು ನಡೀತಾ ಇದೆ. ಅಲ್ಲಿಯವರೆಗಿಂತ ಆ ಗಣೇಶೋತ್ಸವ ಒಂದು ರೀತಿಯಲ್ಲಿ ಅಲ್ಲಿಂದ ಒಂದು ಪಟ್ಟು ನಮ್ದು ಹೆಚ್ಚಾಗಬೇಕು. ಅಲ್ಲಿ ಒಂದು ರೀತಿಯಲ್ಲಿ ಒಂದು ಕಡೆ ಒಂದು 2-3 DJ ಹಾಕಿದ್ರೆ ನಮ್ದು 4-5 DJ ಹಾಕಬೇಕು. ಅಲ್ಲಿ ಒಂದು ರೀತಿಯಲ್ಲಿ ಆರ್ಕೆಸ್ಟ್ರಾ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಒಂದು ತಂಡವನ್ನು ಕರ್ಕೊಂಡು ಬಂದು ನಾವು ಇನ್ನೂ ಒಂದು ರೀತಿಯಲ್ಲಿ ಆಡಂಬರದ ರೀತಿಯಲ್ಲಿ ಮಾಡಬೇಕು. ಅಲ್ಲಿ ಏನಿದೆ ಒಂದು ರೀತಿಯಲ್ಲಿ ಆ ಒಂದು ಗಣೇಶನ ಹಬ್ಬದಲ್ಲಿ ಗಣೇಶನಿಗೆ ಸಂಬಂಧಪಟ್ಟದ್ದು ಈಗ ಇನ್ನು ತಿಳಿಸ್ಲಿಕ್ಕಿದ್ದಾರೆ ಲಕ್ಷ್ಮೀ ಪೈ ಅವರು. ಆ ಗಣಪತಿಯ ಮಹತ್ವ ಏನಿದೆ, ಆ ಗಣಪತಿ ನಾವು ಮೊದಲ ಪೂಜೆ ಗಣಪತಿಗೆ ಯಾಕೆ ಮಾಡಬೇಕು ಅದರ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ. ಆ ಗಣಪತಿಯ ಬಗ್ಗೆ ಅಲ್ಲಿ ಯಾವುದೇ ರೀತಿಯ ಒಂದು ಮಾರ್ಗದರ್ಶನ ಮಾಡುವಂಥ, ಮಾಹಿತಿ ಕೊಡುವಂಥ ವ್ಯವಸ್ಥೆ ಇಲ್ಲ. ಇವತ್ತು ಸಣ್ಣ ಮಕ್ಕಳನ್ನು ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಕಾರ ಇವತ್ತು ಅಶ್ಲೀಲವಾಗಿ ಕುಣಿಸುವಂಥದ್ದು, ಮೊನ್ನೆ ನಮ್ಮ ಸಂಸ್ಕೃತಿಗೆ ಇಲ್ಲದಂಥ ಒಂದು ಡ್ರೆಸ್ಸುಗಳನ್ನು ಹಾಕಿಕೊಂಡು ಇವತ್ತು ಆ ರೀತಿಯಲ್ಲಿ ನೃತ್ಯಗಳನ್ನು ಮಾಡಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ಒಂದು ರೀತಿಯಲ್ಲಿ ಆ ಒಂದು ಹಬ್ಬ ಏನಿದೆ ನಮ್ಮ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಆದರ್ಶವಾಗಿ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಮಾದರಿ ಆಗಬೇಕಿತ್ತು. ಅಲ್ಲಿ ಒಂದು ಆ ಸಂಸ್ಕಾರ ಕೊಡುವಂಥ ಕಾರ್ಯಕ್ರಮಗಳಲ್ಲಿ ಆಗಬೇಕು. ಇದು ಎಲ್ಲ ಇವತ್ತಿನ ನಮ್ಮ ಹಿಂದೂಗಳ ಸ್ಥಿತಿ ಏನಾಗಿದೆ ಅಂದರೆ ಪ್ರತಿಯೊಂದರಲ್ಲಿ ಇವತ್ತು ಮನೋರಂಜನೆ. ಈ ರೀತಿಯಾಗಿ ನಮ್ಮ ಮನಸ್ಥಿತಿಯಿಂದಾಗಿ ಇವತ್ತು ಯಾವುದೇ ಒಂದು ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಒಂದು ಉತ್ಸವವನ್ನು ಹೇಗೆ ಆಚರಣೆ ಮಾಡಬೇಕು, ಒಂದು ವ್ರತಗಳನ್ನು ಹೇಗೆ ಆಚರಣೆ ಮಾಡಬೇಕು, ಇವತ್ತು ಈ ರೀತಿಯಾಗಿ ಹೇಳಿಕೊಡುವಂಥ ವ್ಯವಸ್ಥೆ ಇಲ್ಲದ್ರಿಂದ ಇವತ್ತು ಹಿಂದೂ ಸಮಾಜ ಈ ರೀತಿಯಾಗಿ ತಪ್ಪು ಆಚರಣೆ ಕಡೆಗೆ ಹೋಗ್ತಾ ಇದೆ, ತಪ್ಪು ದಾರಿ ಇವತ್ತು ನಾವು ಹಿಡಿತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಈ ರೀತಿಯ ಜಾಗೃತಿಗಳ ಅವಶ್ಯಕತೆ. ಹೌದು. ಈಗ ಅವರು ಹೇಳಿದರು ಗಣಪತಿ ಮೊದಲ ಪೂಜೆ ಸ್ವೀಕರಿಸುವಂಥದ್ದು ಆದಿಪೂಜಿತ ಗಣಪ, ಅದು ಯಾಕೆ ಅಂದರೆ ಎಲ್ಲ ದೇವತೆಗಳಿಗಿಂತ ಮೊದಲಾಗಿ ಗಣಪತಿಯನ್ನು ಯಾಕೆ ಪೂಜಿಸ್ತಾರೆ? ನಾವೆಲ್ಲರೂ ಕೂಡ ಮನೆಯಲ್ಲಿ ಕೂಡ ಭಜನೆ ಮಾಡ್ತೇವೆ. ಮೊದಲ್ ವಂದಿಪೆ ನಿನಗೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ ಅಂತ ಹೇಳಿ. ಇದರ ಅರ್ಥ ಏನಂತ ಹೇಳಿದ್ರೆ, ಆಗ್ಲೇ ಹೇಳಿದೆ, ಗಣಪತಿಯು ವಿಘ್ನಗಳನ್ನು ನಾಶ ಮಾಡುವವನು, ವಿಘ್ನಹರ್ತ, ವಿಘ್ನೇಶ ಅಂತ ಹೇಳ್ತೇವೆ ನಾವು. ಅಂದ್ರೆ ದಶ ದಿಕ್ಕುಗಳ ಸ್ವಾಮಿ ಅವನು ಆಗಿರುವುದರಿಂದ ಅವನನ್ನು ನಾವು ಮೊದಲು ಪೂಜೆ ಮಾಡಿದ್ರೆ ಅಲ್ಲಿ ಬರುವಂತಹ ಎಲ್ಲ ಅಡಚಣೆಗಳು, ತೊಂದರೆಗಳನ್ನು ಅವನು ದೂರ ಮಾಡ್ತಾನೆ. ನಮಗೆ ಯಾವುದೇ ದೇವರ ಪೂಜೆಯನ್ನು ಮಾಡಬೇಕಂತಾದ್ರೆ
ಆ ದೇವತಾ ತತ್ವ ಆ ಜಾಗಕ್ಕೆ ಬರ್ಬೇಕಂತಾದ್ರೆ ಗಣಪತಿಯು ಆ ದಿಕ್ಕುಗಳನ್ನು ತನ್ನ ಅಧೀನದಿಂದ ಮುಕ್ತ ಮಾಡಬೇಕು. ಉದಾಹರಣೆಗೆ ಈಗ ಸತ್ಯನಾರಾಯಣ ಪೂಜೆ ಮಾಡಬೇಕು ನಮಗೆ, ಅಲ್ಲಿ ನಮಗೆ ಮೊದಲು ಗಣಪತಿಯನ್ನು ಪೂಜೆ ಮಾಡ್ತಾರೆ ಭಟ್ರು, ಆಮೇಲೆ ಸತ್ಯನಾರಾಯಣನ ಪೂಜೆ ಮಾಡ್ತೇವೆ. ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಿದ್ರೆ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡ್ತೇವೆ. ಯಾಕಂದ್ರೆ ಅವನು ದಶ ದಿಕ್ಕುಗಳ ಸ್ವಾಮಿ, ಆ ದಿಕ್ಕುಗಳು ಅವನ ಅಧೀನದಲ್ಲಿದೆ. ಯಾವುದೇ ದೇವತೆಯ ಪೂಜೆ ಮಾಡಬೇಕಂತಾದ್ರೆ, ಆ ದೇವತಾ ತತ್ವ ಅಲ್ಲಿ ಬರಬೇಕಂತಾದ್ರೆ ಗಣಪತಿಯು ಆ ದಿಕ್ಕುಗಳನ್ನು ತನ್ನ ಒಂದು ಅಧೀನದಿಂದ ಮುಕ್ತ ಮಾಡಬೇಕು. ಅದಕ್ಕೋಸ್ಕರ ಗಣಪತಿಯ ಪೂಜೆಯನ್ನು ನಾವು ಮಹಾಗಣಪತಿ ಪೂಜೆ ಅಥವಾ ಮಹಾದ್ವಾರ ಪೂಜೆ ಅಂತ ಹೇಳ್ತೇವೆ. ದ್ವಾರ ಅಂದ್ರೆ ಈಗ ಮನೆ ಒಳಗೆ ನನ್ಗೆ ಯಾರಿಗಾದ್ರೂ ಬಿಟ್ಕೊಳ್ಬೇಕಂತಾದ್ರೆ ನಾನು ಹೋಗಿ ಬಾಗಿಲು ತೆಗಿಬೇಕು, ಇಲ್ಲಂತಾದ್ರೆ ಅವ್ರು ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದೇ ಪ್ರಕಾರ ದಶ ದಿಕ್ಕುಗಳು ಗಣಪತಿಯ ಅಧೀನದಲ್ಲಿರುವುದರಿಂದ ಯಾವುದೇ ಒಂದು ಉಪಾಸನೆ ಮಾಡಬೇಕಾದಂತಹ ದೇವತಾ ತತ್ವ ಅಲ್ಲಿ ಬರಬೇಕಂತಾದ್ರೆ ಗಣಪತಿ ಆ ದಿಕ್ಕುಗಳನ್ನು ತನ್ನ ಒಂದು ಬಂಧನದಿಂದ ಬಿಡಿಸ್ಬೇಕು, ಆಗ ಅಲ್ಲಿ ದೇವತಾ ತತ್ವ ಬರ್ತದೆ. ಪ್ರತಿಯೊಂದು ಕಾರ್ಯದಲ್ಲಿ ಬರುವಂತಹ ಅಡ್ಡಿ, ಆತಂಕ, ವಿಘ್ನಗಳನ್ನು ದೂರಗೊಳಿಸುವಂತಹ ಶಕ್ತಿ ಇರುವುದು ಗಣಪತಿಯಲ್ಲಿ. ಅದೇ ಕಾರಣಕ್ಕೆ ಯಾವುದೇ ಒಂದು ಮಂಗಲ ಕಾರ್ಯ, ಶುಭ ಕಾರ್ಯ ಅಥವಾ ಏನೂ ಇರಲಿ, ಮೊದಲು ನಮ್ಗೆ ಗಣಪತಿಯನ್ನು ಪೂಜಿಸಬೇಕು ಅಂತ ಹೇಳಿ ಧರ್ಮಶಾಸ್ತ್ರ ಆ ಒಂದು ಕಾರ್ಯಕ್ರಮ ಆರಂಭವಾಗುವಾಗ ಕೂಡ ಗಣಪತಿಯ ಪ್ರಾರ್ಥನೆಯಿಂದಲೇ ನಾವು ಆರಂಭಿಸುವ ಎಲ್ಲ ಕಡೆಗಳಲ್ಲಿ ಇದು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇವೋ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅವನು ಅಲ್ಲಿ ಬರುವಂತಹ ಎಲ್ಲ ಅಡಚಣೆಗಳನ್ನು ದೂರ ಮಾಡುವಂತಹ ಚೈತನ್ಯದ ಆ ಒಂದು ತತ್ವವಾಗಿದ್ದಾನೆ. ಆ ದೃಷ್ಟಿಯಿಂದ ಅವನು ಪ್ರಥಮ ಪೂಜಿತ ಅಂತ ಹೇಳಿ ಧರ್ಮಶಾಸ್ತ್ರ ಹೇಳಿ. ಇನ್ನು ಪ್ರಥಮ ಪೂಜಿತ ಅಂದ್ರೆ ಗಣಪತಿಯನ್ನು ಪೂಜಿಸುವಾಗ ಗರಿಕೆಗೆ ಬಹಳಷ್ಟು ಮಹತ್ವವಿದೆ. ಒಂದೊಂದು ದೇವರಿಗೆ ಏನೋ ಒಂದನ್ನು ಅರ್ಪಿಸ್ತೇವೆ, ಬೇರೆ ಬೇರೆ ರೀತಿಯ ವಸ್ತುಗಳನ್ನು, ಸುವಸ್ತುಗಳನ್ನ. ಆದ್ರೆ ಗಣಪತಿಗೆ ಮೊದಲಿಗೆ ಪೂಜೆ ಅಂತ ಅಂದ ಕೂಡಲೇ ಗರಿಕೆ ಒಂದಷ್ಟು ಎಲ್ಲರೂ ಕೂಡ ಗರಿಕೆಯನ್ನ ಸೇರಿಸಿ ತಂದು ಕೊಡ್ತಾರೆ. ಸೊ ಗರಿಕೆಯ ಮಹತ್ವ ಏನು ಅನ್ನುವಂಥದ್ದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇವತ್ತು ಅತಿ ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತಿದೆ ಗಣಪತಿಗೆ ಗರಿಕೆ ಕೊಡಬೇಕು ಅಂತ ಹೇಳಿ. ನಾವು ಅದೇ ಯಾವುದೇ ಗಣಪತಿಗೆ ಸಂಬಂಧಪಟ್ಟ ಉಪಾಸನೆ ಮಾಡ್ಲಿಕ್ಕಿದ್ರೆ ನಾವು ಗರಿಕೆಯನ್ನು ಹುಡುಕಿಕೊಂಡು ಹೋಗಿ ಅದನ್ನು ತಂದಿರ್ತೇವೆ. ಅಥವಾ ಕೆಲವರು ಪ್ರತಿ ದಿವಸ ಮನೆಯಲ್ಲಿ ಬೆಳೆದಂತಹ ಗರಿಕೆಯನ್ನು ಗಣಪತಿಗೆ ಅರ್ಪಿಸ್ತಾರೆ. ಮತ್ತು ಇದು ಕೇವಲ ಗಣಪತಿಯ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇವರುಗಳಿಗೆ ನಾವು ಬೇರೆ ಬೇರೆ ಪತ್ರೆಗಳು, ಪುಷ್ಪಗಳನ್ನು ಅರ್ಪಿಸ್ತೇವೆ. ಯಾಕಂದ್ರೆ ಧರ್ಮಶಾಸ್ತ್ರ ನಮ್ಗೆ ಅದನ್ನು ಹೇಳಿದೆ. ಅದರ ತತ್ವ ಯಾರಿಗೂ ಗೊತ್ತಿಲ್ಲದಿರ್ಬೋದು, ಆದ್ರೆ ಅದನ್ನ ಮಾಡ್ತಾ ಇದ್ದೇವೆ. ಈಗ ನಾವು ಕೃಷ್ಣಾಷ್ಟಮಿ ಆಚರಣೆ ಮಾಡಿದ್ದೆವು ಮೊನ್ನೆ ಮನೆಗಳಲ್ಲಿ. ಆ ದಿನ ನಾವು ವಿಷ್ಣು ಸಹಸ್ರನಾಮ, ಕೃಷ್ಣಾಷ್ಟೋತ್ತರ ಹೇಳಿ ತುಳಸಿಯಿಂದ ಅರ್ಚನೆ ಮಾಡಿದ್ದೇವೆ. ತುಳಸಿಯನ್ನು ಹಾರ ಹಾಕಿ ಪೂಜೆ ಮಾಡಿದ್ದೇವೆ. ರಾತ್ರಿಯಲ್ಲಿ ಅರ್ಘ್ಯ ಬಿಡುವಂತದ್ದನ್ನು ನಾವು ಮಾಡಿದ್ದೇವೆ. ಅಲ್ಲಿ ನಮ್ಗೇನ್ ಹೇಳಿದ್ರು, ಕೃಷ್ಣನಿಗೆ ತುಳಸಿ ಅಂದ್ರೆ ಪ್ರೀತಿ ಅಂತ ಹೇಳಿ. ಅದೇ ರೀತಿ ಶಿವರಾತ್ರಿಗೆ ನಾವು ಶಿವನಿಗೆ ಬಿಲ್ವವನ್ನು ಅರ್ಪಿಸ್ತೇವೆ. ಬಿಲ್ವ ಶಿವನಿಗೆ ಪ್ರೀತಿ ಅಂತ ಹೇಳ್ತೇವೆ. ಇದರ ಹಿಂದಿನ ಶಾಸ್ತ್ರ ಏನಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮ ಎಷ್ಟೊಂದು ಆಳವಾಗಿ ಈ ಎಲ್ಲ ವಿಷಯಗಳ ಅಧ್ಯಯನ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಋಷಿ ಮುನಿಗಳು ಪ್ರತಿಯೊಂದು ವಿಶಿಷ್ಟ ವಸ್ತುವಿನಿಂದ ಯಾವ ದೇವತಾ ತತ್ವ ಅಲ್ಲಿ ಆಕರ್ಷಿತ ಆಗ್ತದೆ ಅದನ್ನು ತಮ್ಮ ತಪಶಕ್ತಿಯಿಂದ ಕಂಡು ಹುಡುಕಿದ್ರು. ಇದೇ ಕಾರಣದಿಂದ ಗರಿಕೆ ಅಥವಾ ದೂರ್ವೆ ಎಂಬ ವಸ್ತು ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಗಣಪತಿಯ ತತ್ವವನ್ನು ಆಕರ್ಷಣೆ ಮಾಡಿ ಅಲ್ಲಿ ಆ ಮೂರ್ತಿಯನ್ನು ಜಾಗೃತ ಮಾಡ್ತದೆ. ಈಗ ಮನೇಲಿ ನಾವು ಒಂದು ಆಂಟೆನಾ ಅಥವಾ ಡಿಶ್ ಇಲ್ಲದೆ ನಮಗೆ ಟೆಲಿವಿಷನ್ ಕಾಣೋದಿಲ್ಲ. ಆ ಆಂಟೆನಾ ಆ ವಾಯುಮಂಡಲದಲ್ಲಿರುವ ಆ ಒಂದು ಶಕ್ತಿಯನ್ನು ಆಕರ್ಷಣೆ ಮಾಡಿ ನಮಗೆ ಟಿವಿಯಲ್ಲಿ ತೋರಿಸ್ತದೆ. ಅದೇ ಪ್ರಕಾರ ಗರಿಕೆ ಎಂಬ ಒಂದು ಹುಲ್ಲು ಅಥವಾ ದೂರ್ವ ಅಂತ ಹೇಳ್ತೇವೆ ನಾವು. ಆ ದೂರ್ವೆಗೆ ಸಂಸ್ಕೃತ ಭಾಷೆಯಲ್ಲಿ ದೂಹು ಪ್ಲಸ್ ಅವಂ ಎಂಬ ಅರ್ಥ. ದೂರ್ವ ಅಂದ್ರೆ ಸಂಸ್ಕೃತ ಶಬ್ದ. ದೂಹು ಪ್ಲಸ್ ಅವಂ ಎಂಬ 2 ಶಬ್ದಗಳಿಂದ ನಿರ್ಮಾಣ ಆಗಿದೆ. ದೂಹು ಅಂದ್ರೆ ದೂರ ದೂರದಲ್ಲಿರುವಂತಹ, ಅವಂ ಅಂದ್ರೆ ಹತ್ತಿರ ತರುವಂಥದ್ದು. ಏನನ್ನು ಹತ್ತಿರ ತರುವಂಥದ್ದು? ಗಣಪತಿಯ ತತ್ವ ಇಡೀ ಬ್ರಹ್ಮಾಂಡದಲ್ಲಿ ದೂರ ದೂರದ ತನಕ ಹರಡಿಕೊಂಡಿರುವಂತಹ ಗಣೇಶ ತತ್ವದ ಸ್ಪಂದನದ ಕಣಗಳನ್ನು ದೂರ್ವೆ ಆಕರ್ಷಣೆ ಮಾಡಿ ಆ ಮೂರ್ತಿಯನ್ನು ಜಾಗೃತ ಮಾಡ್ತದೆ. ಆಗ ಯಾವ ವ್ಯಕ್ತಿ ಅದನ್ನು ಅರ್ಪಣೆ ಮಾಡಿದ್ದಾನೆ ಅವನಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಗಣಪತಿಯ ತತ್ವದ ಲಾಭ ಆಗ್ತದೆ. ನಮ್ಮ ಪ್ರತಿಯೊಂದು ಉಪಾಸನೆ ಉದ್ದೇಶ ಏನು? ಆ ದೇವತಾ ತತ್ವದ ಲಾಭ ನನಗಾಗಬೇಕು ಎಂಬುದು. ಅದಕ್ಕೆ ನಾವು ಶಿವನಿಗೆ ಬಿಲ್ವ, ಕೃಷ್ಣನಿಗೆ ತುಳಸಿ, ದುರ್ಗಾದೇವಿ ಆದ್ರೆ ನಾವು ಕೇಪುಳ ಹೂವನ್ನು ಅರ್ಪಿಸ್ತೇವೆ. ಪ್ರತಿಯೊಂದು ದೇವರಿಗೆ ಅದರದ್ದೊಂದು ವೈಶಿಷ್ಟ್ಯಪೂರ್ಣವಾದ ವಸ್ತು ಅರ್ಪಣೆ ಮಾಡ್ಬೇಕಂತ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿದೆ, ಕಾರಣ ಗೊತ್ತಿಲ್ಲ. ಆದ್ರೆ ನಮ್ಮ ಹಿರಿಯರು ಏನ್ ಅದಕ್ಕೆ ಆಲೋಚನೆ ಮಾಡಿದ್ರು, ಅವರು ಇದೆಲ್ಲ ಶಾಸ್ತ್ರ ಹೇಳುವ ಬದಲಿಗೆ ನಮ್ಗೆ ಸರಳ ಭಾಷೆಯಲ್ಲಿ ಅದು ಆ ದೇವರಿಗೆ ಪ್ರೀತಿ ಅಂತ ಹೇಳಿದ್ರು. ಇಷ್ಟ ನಾವೇನ್ ಮಾಡ್ತೇವೆ, ಯಾರಿಗೇನ್ ಇಷ್ಟ ಅದನ್ನೇ ಕೊಡ್ಲಿಕ್ಕೆ ನಾವು ಕೂಡ ಇಷ್ಟಪಡ್ತೇವೆ. ಒಲಿಸ್ಕೊಳ್ಬೇಕು ಅಂತಂದ್ರೆ ಯಾರಿಗೇನ್ ಇಷ್ಟ ಅದನ್ನೇ ಕೊಡ್ತೇವೆ. ಅವನನ್ನು ಒಲಿಸಿಕೊಳ್ಳಿಕ್ಕೆ ಅದನ್ನು ಅರ್ಪಿಸ್ಬೇಕು
ಅಂತ ಸಾಮಾನ್ಯ ವ್ಯಕ್ತಿಗೆ ತಿಳಿಲಿಕ್ಕೋಸ್ಕರ ನಮ್ಮ ಹಿರಿಯರು ಹಾಗೆ ಹೇಳಿದ್ದು. ಯಾಕಂದ್ರೆ ಈ ತರ ನಾವು ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳಿದ್ರೆ ಇದು ಜನರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮೆಲ್ರಿಗೂ ಕೂಡ ಈ ವಿಷಯ ಗೊತ್ತಿದೆ, ಆದರೆ ಅದರ ಹಿಂದಿನ ವೈಜ್ಞಾನಿಕ ಕಾರಣ ಅಥವಾ ಆಧ್ಯಾತ್ಮಿಕ ಮಹತ್ವ ಇದು ಗೊತ್ತಿರೋದಿಲ್ಲ. ತಿಳ್ಕೊಂಡ್ರೆ ಇನ್ನು ನಾವು ಭಾವಪೂರ್ಣವಾಗಿ ಅದನ್ನು ಅರ್ಪಿಸ್ಲಿಕ್ಕೆ ಆಗ್ತದೆ. ನಮ್ಮ ಮನಸ್ಸಿನಲ್ಲಿ ಗೊತ್ತಾಯ್ತು, ಗರಿಕೆಯನ್ನು ಅರ್ಪಿಸುವುದರಿಂದ ಇಲ್ಲಿಗ ಗಣಪತಿ ತತ್ವ ಬರ್ತದೆ, ಅದರಿಂದ ನನ್ಗೆ ಲಾಭ ಆಗ್ತದೆ, ನನ್ನ ಭಾವ ಭಕ್ತಿ ಹೆಚ್ಚಾಗ್ತದೆ, ಮತ್ತು ಭಕ್ತಿಪೂರ್ವಕ ಮಾಡಿದ ಶ್ರದ್ಧಾ ಭಕ್ತಿಯುತ ಉಪಾಸನೆಯಿಂದಲೇ ಆ ದೇವರ ಕೃಪೆ ನಮ್ಮ ಮೇಲೆ ಆಗ್ತದೆ. ಅದಕ್ಕಾಗಿ ಗರಿಕೆಯನ್ನು ಸಮರ್ಪಣೆ ಮಾಡುದು. ಈಗ ಮನೆಯಲ್ಲಿ ಗಣಪತಿಯನ್ನ ಪೂಜಿಸುವಾಗ ಇನ್ನಿತರ ದೇವರುಗಳನ್ನು ಸಹ ಪೂಜಿಸ್ತಾರೆ. ಆದ್ರೆ ಮನೆಯಲ್ಲಿ ಗಣಪತಿಯನ್ನ ಪೂಜಿಸುವಾಗ ಮಧ್ಯಭಾಗದಲ್ಲಿ ಅಂದ್ರೆ ಬೇರೆ ಎಲ್ಲ ದೇವರುಗಳ ನಡುವೆ ಅಂತ ಹೇಳ್ಬೋದು, ಹಾಗಿಟ್ಟು ಯಾಕೆ ಪೂಜಿಸುವಂತದ್ದು? ಇದು ಕೂಡ ನಾವೆಲ್ಲರೂ ಮನೆಯಲ್ಲಿ ಈಗ ನಮ್ಮ ದೇವರ ಕೋಣೆ ಅಂತ ಇರ್ತದೆ, ಅಥವಾ ದೇವರನ್ನು ಮಂಡನೆ ಮಾಡುವಂತಹ ಒಂದು ಸ್ಥಳ ನಮ್ಗೆ ಇರ್ತದೆ, ಮಂಟಪವೋ ಏನೋ. ಅದರಲ್ಲಿ ಎಲ್ಲರ ಮನೆಗಳಲ್ಲಿ ನಾವು ಗಮನಿಸಿದ್ರೆ ಮಧ್ಯಭಾಗದಲ್ಲಿ ಗಣಪತಿಯನ್ನು ಇಟ್ಟಿರ್ತಾರೆ. ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಮಾಡಿರ್ತೇವೆ ನಾವು ಅದನ್ನು. ಇದಕ್ಕೆ ಕೂಡ ಕಾರಣ ಇದೆ. ಯಾಕಂದ್ರೆ ಗಣಪತಿ ಎಂಬ ತತ್ವ ಮನುಷ್ಯರ ನಾದ ಭಾಷೆಯನ್ನು ದೇವತೆಗಳ ಪ್ರಕಾಶ ಭಾಷೆಗೆ ರೂಪಾಂತರ ಮಾಡುವಂತಹ ತತ್ವ. ನಾದ ಭಾಷೆ ಅಂದ್ರೆ ನಾವೀಗ ಧ್ವನಿಯ ಮುಖಾಂತರ ಮಾತಾಡ್ತೇವೆ. ನಾನೇನಾದ್ರೂ ಮಾತಾಡಿದ್ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನಾನು ಬಾಯಿಂದ ಶಬ್ದಗಳನ್ನು ಹೇಳ್ಬೇಕು, ಆಗ ನಿಮ್ಗೆ ಅರ್ಥ ಆಗ್ತದೆ. ನಮ್ಗೆ ದೇಹ ಇದೆ ಮತ್ತು ನಾವು ನಾಲಿಗೆಯಿಂದ ಶಬ್ದ ಹೊರಡಿಸಿ ಮಾತಾಡ್ತೇವೆ. ದೇವತೆಗಳಂದ್ರೆ ಅವರಿಗೆ ದೇಹ ಇಲ್ಲ, ಅವರು ಸ್ಥೂಲ ದೇಹಧಾರಿಗಳಲ್ಲ. ದೇವತಾ ತತ್ವ ಅಂತ ಹೇಳಿದ್ರೆ ಸೂಕ್ಷ್ಮ, ಅತಿ ಸೂಕ್ಷ್ಮ, ಸಟಲ್ ಬಾಡಿ ಅಂತ ಹೇಳ್ತೇವೆ ನಾವು. ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ ದೇವರುಗಳು. ಅವರಿಗೆ ನಮ್ಮ ಭಾಷೆ, ನಾದದಿಂದ ಮಾಡಿದಂತ ಭಾಷೆ ದೇವರ ತನಕ ಮುಟ್ಟೋದಿಲ್ಲ. ಗಣಪತಿ ತತ್ವ ಏನ್ ಮಾಡ್ತದೆ, ಆ ಗಣಪತಿ ತತ್ವಕ್ಕೆ ಅಥವಾ ಗಣೇಶ ದೇವರಿಗೆ ನಾದ ಭಾಷೆ ಮತ್ತು ಪ್ರಕಾಶ ಭಾಷೆ ಎರಡೂ ಗೊತ್ತಿದೆ. ಈಗ ನಾನು ಪರದೇಶಕ್ಕೆ ಹೋದ್ರೆ ನನಗಲ್ಲಿ ಭಾಷೆ ಬರುದಿಲ್ಲ ಅಂತಾದ್ರೆ ಅಲ್ಲಿ ದುಭಾಷಿ ಅಂತ ಇರ್ತಾರೆ, ಟ್ರಾನ್ಸ್ಲೇಟ್ ಮಾಡುವವರು. ನಾನೀಗ ಜಪಾನಿಗೆ ಹೋದ್ರೆ ಆ ಜಪಾನ್ ಭಾಷೆಗೆ ನಾನು ಮಾತಾಡಿದ್ದನ್ನು ಅನುವಾದ ಮಾಡಿ ಅಲ್ಲಿ ಹೇಳ್ತಾರೆ. ನಮ್ಮ ಈಗ ಪ್ರಧಾನಮಂತ್ರಿಗಳು ಹೋದ್ರೆ ಅಲ್ಲಿ ದುಭಾಷೆಯನ್ನು ಕರ್ಕೊಂಡು ಹೋಗ್ತಾರೆ. ಈಗ ಭಾಷಣ ಮಾಡುವಾಗ ಕೂಡ ಒಬ್ರು ಟ್ರಾನ್ಸ್ಲೇಟರ್ ಮಾಡ್ತಾರೆ, ನಮ್ಗೆ ಇಲ್ಲದಿದ್ರೆ ಅರ್ಥ ಆಗುದಿಲ್ಲ. ಹಾಗೆ ದೇವತೆಗಳು ಸೂಕ್ಷ್ಮ ರೂಪದಲ್ಲಿರುವುದರಿಂದ ಮನುಷ್ಯರ ನಾದ ಭಾಷೆ ಅವರಿಗೆ ಗೊತ್ತಾಗೋದಿಲ್ಲ. ಗಣಪತಿ ತತ್ವ ಏನಿದೆ, ಇದು ನಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ಟ್ರಾನ್ಸ್ಲೇಟರ್ ತರ, ಅನುವಾದಕನ ಕಾರ್ಯ. ಹಾಗಾಗಿ ಮನುಷ್ಯನು ಮಾಡಿದ ಪ್ರಾರ್ಥನೆಯನ್ನು ಆಯಾ ದೇವತೆಗಳಿಗೆ ತಲುಪಿಸುವಂತಹ ಕಾರ್ಯ, ನನ್ನ ನಾದ ಭಾಷೆಯಿಂದ ಮಾಡಿದ ಪ್ರಾರ್ಥನೆಯನ್ನು ಪ್ರಕಾಶ ಭಾಷೆಗೆ ರೂಪಾಂತರ ಮಾಡಿ ಆಯಾ ದೇವರುಗಳಿಗೆ ತಲುಪಿಸುವ ಮಹತ್ ಕಾರ್ಯವನ್ನು ಗಣಪತಿ ಮಾಡ್ತಾನೆ. ಅವನು ಅದಕ್ಕೆ ನಮ್ಗೆ ಅತ್ಯಂತ ಪ್ರೀತಿ ಪಾತ್ರ. ಪ್ರತಿಯೊಬ್ಬರಿಗೂ ಗಣಪತಿಯ ಮೇಲೆ ಭಕ್ತಿ ಇರ್ತದೆ, ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ. ಮತ್ತು ಎಲ್ಲಾ ಸಂಪ್ರದಾಯದವರು ಗಣಪತಿಯನ್ನು ಪೂಜಿಸ್ತಾರೆ. ಅವರು ವೈಷ್ಣವರಿರ್ಲಿ, ಶೈವರಿರ್ಲಿ, ಶಾಕ್ತರಿರ್ಲಿ, ಎಲ್ಲರಿಗೂ ಗಣಪತಿ ಆರಾಧನೆ ಮಾಡ್ತೇವೆ ನಾವು. ಇದೇ ಕಾರಣಕ್ಕಾಗಿ ನಾವು ದೇವರ ಕೋಣೆಯಲ್ಲಿ ಮಧ್ಯದಲ್ಲಿ ಅವನ ಮಂಡನೆ ಮಾಡೋದ್ರಿಂದ ನಮ್ಮ ಪ್ರಾರ್ಥನೆ ಆಯಾ ದೇವರುಗಳಿಗೆ ತಲುಪಿಸುವಂತಹ ಮಹತ್ ಕಾರ್ಯವನ್ನು ಆ ಗಣಪತಿ ಮಾಡಿ ಕೊಡ್ತಾನೆ. ಈಗ ಚತುರ್ಥಿ ಅಂತ ಹೇಳಿದ ಕೂಡಲೇ ಗಣೇಶ ಚತುರ್ಥಿಯನ್ನು ಏನು ನಾವು ಆಚರಿಸ್ತೇವೆ, ಹಾಗೆ ಈ ವಿನಾಯಕಿ ಚತುರ್ಥಿ, ಸಂಕಷ್ಟಹರ ಚತುರ್ಥಿ ಅನ್ನುವುದು ಕೂಡ ಇದೆ. ಅದರ ವ್ಯತ್ಯಾಸಗಳೇನು, ಅದನ್ನ ಹೇಗೆ ಆಚರಿಸುವಂಥದ್ದು, ಅದರ ಹಿನ್ನೆಲೆ ಏನು? ಇದು ಕೂಡ ಸಮಾಜದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೂಡ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಇದು ಮುಖ್ಯವಾಗಿ ಇದರ ಹಿಂದಿನ ಶಾಸ್ತ್ರ ನಾವು ತಿಳ್ಕೊಳ್ಬೇಕು. ಈಗ ಪ್ರತಿಯೊಂದು ತಿಂಗಳು ಅಥವಾ ಮಾಸ ಅಂತ ಹೇಳ್ತೇವೆ ನಾವು ಹಿಂದೂ ಧರ್ಮದಲ್ಲಿ, 12 ಮಾಸಗಳು. ಒಂದು ಮಾಸದಲ್ಲಿ 2 ಪಕ್ಷಗಳು, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂದ್ರೆ ಚಂದ್ರನು ಪಾಡ್ಯದಿಂದ ಹುಣ್ಣಿಮೆಯ ತನಕ ತನ್ನ ಆಕಾರವನ್ನು ವೃದ್ಧಿಸ್ತಾ ಹೋಗುವಂತ ಕಾಲಾವಧಿ ಶುಕ್ಲ ಪಕ್ಷ. ಕೃಷ್ಣ ಪಕ್ಷ ಅಂತ ಹೇಳಿದ್ರೆ ಚಂದ್ರನ ಆಕೃತಿ ಕ್ಷೀಣವಾಗ್ತಾ ಹೋಗ್ತದೆ, ಅಮಾವಾಸ್ಯ ದಿನ ಚಂದ್ರ ನಮ್ಗೆ ಕಾಣುವುದಿಲ್ಲ. ಶುಕ್ಲ ಪಕ್ಷದಲ್ಲಿ ಬರುವಂತಹ ಚತುರ್ಥಿ ವಿನಾಯಕಿ ಚತುರ್ಥಿ ಅಂತ ಹೇಳ್ತೇವೆ ನಾವು. ಈಗ ನಾವು ಆಚರಣೆ ಮಾಡೋದು ಭಾದ್ರಪದ ಶುಕ್ಲ ಚತುರ್ಥಿ, ವಿನಾಯಕ ಚತುರ್ಥಿ ಅಂತ ಹೇಳ್ತೇವೆ. ಆ ದಿನದ ಉಪಾಸ್ಯ ದೇವರು ಸಿದ್ಧಿ ವಿನಾಯಕ. ನಮ್ಮ ಮನಸ್ಸಿನ ಎಲ್ಲ ಕಾಮನೆಗಳನ್ನು ಈಡೇರಿಸುವವನು, ಎಲ್ಲ ಸಿದ್ಧಿ ಮಾಡಿಕೊಳ್ಳಿಕ್ಕೆ ನಮಗೆ ಅವಕಾಶ ಕೊಡುವವನು ಸಿದ್ಧಿ ವಿನಾಯಕ. ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿಗೆ ವಿನಾಯಕಿ ಚತುರ್ಥಿ ಅಂತ ಹೇಳುದು, ಕೃಷ್ಣ ಪಕ್ಷದಲ್ಲಿ ಬರುವಂತಹ ಚತುರ್ಥಿಗೆ ಸಂಕಷ್ಟಹರ ಚತುರ್ಥಿ ಅಂತ ಹೇಳುದು. ಸಂಕಷ್ಟ ಎಂಬ ಶಬ್ದಕ್ಕೆ ಏನರ್ಥ ಸಂಸ್ಕೃತದಲ್ಲಿ? ಸಂಕಟಗಳು ಅಂತ. ಮನುಷ್ಯರೆಂಬವರಿಗೆ ಎಲ್ರಿಗೂ ಸಂಕಟಗಳಿದೆ. ಸಂಕಟ ಅಂದ್ರೆ ತೊಂದರೆ, ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲಾ ಪ್ರಕಾರದ ಸಂಕಷ್ಟಗಳಿಂದ ನಾವು ಸುತ್ತುವರೆದಿದ್ದೇವೆ. ಅಂತಹ ಸಂಕಟಗಳನ್ನು ಪರಿಹಾರ ಮಾಡುವವನು ವಿಘ್ನ ವಿನಾಯಕ.
ಸಂಕಷ್ಟಹರ ಚತುರ್ಥಿಯ ಉಪಾಸ್ಯ ದೇವರು ವಿಘ್ನ ವಿನಾಯಕ. ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ಪ್ರಕಾರದ ತೊಂದರೆಗಳನ್ನು ನಿವಾರಣೆ ಮಾಡುವವನು ಅಂತ ಹೇಳಿ. ಯಾಕಂದ್ರೆ ನಾವೀಗ ಪೃಥ್ವಿ ಮೇಲೆ ವಾಸ ಮಾಡ್ತೇವೆ. ನಮಗೆ ಭೂಮಿಯಿಂದ ಬರುವಂತಹ ಲಹರಿ, ಬ್ರಹ್ಮಾಂಡದಿಂದ ಬರುವಂತಹ ಬೇರೆ ಬೇರೆ ಪ್ರಕಾರದ ಸ್ಪಂದನಗಳು ಅಂತ ಹೇಳ್ತೇವೆ ನಾವು. ನಾವೆಲ್ಲರೂ ಕೂಡ ವಿವಿಧ ರೀತಿಯ ಲಹರಿಗಳಿಂದ ಆವರಿಸಲ್ಪಟ್ಟಿದ್ದೇವೆ. ವಿದ್ಯುದಯಸ್ಕಾಂತೀಯ ತರಂಗಗಳು ಅಂತ ಹೇಳ್ತೇವೆ ನಾವು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೇವೆ. ಅದು ನಮ್ಮ ಶರೀರದ ಒಳಗಿರುವಂತಹ ಪ್ರವಾಹಗಳನ್ನು ಬಂಧಿಸ್ತದೆ. ಶರೀರದ ಒಳಗಿರುವಂತಹದ್ದಂದ್ರೆ ಏನು? ಬಯೋಕೆಮಿಕಲ್ ಆಕ್ಟಿವಿಟೀಸ್. ನಮ್ಗೆ ರಕ್ತ ಪರಿಚಲನೆ, ಶ್ವಾಸೋಚ್ಛ್ವಾಸ, ಹೃದಯ ಬಡಿತ, ನಮ್ಗೆ ಗೊತ್ತಿಲ್ಲದ ಏನೋ ಕ್ರಿಯೆಗಳು ಭಗವಂತ ಒಳಗೆ ನಡೆಸ್ತಾ ಇದ್ದಾನೆ, ನಮ್ಗೆ ಗೊತ್ತಿಲ್ಲ. ಜೀರ್ಣಕ್ರಿಯೆ ಎಲ್ಲ ನಡೀತಾ ಇರ್ತದೆ. ಅಂತಹ ಶರೀರದ ಒಳಗಿರುವ ಪ್ರವಾಹದ ಮೇಲೆ ಹೊರಗಿನ ಪ್ರವಾಹಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆಲ್ಲ, ಅದು ಅದರ ಮೇಲೆ ಪರಿಣಾಮ ಮಾಡಿ ಆ ಪ್ರವಾಹಗಳನ್ನು ಬಂಧಿಸ್ತಾ ಇರ್ತದೆ. ಆ ಬಂಧಿಸುವಂತಹ ಪ್ರವಾಹಗಳನ್ನು ಮುಕ್ತವನ್ನಾಗಿ ಮಾಡಿ ಮನುಷ್ಯನ ಸಂಕಟ ಪರಿಹಾರ ಮಾಡುವ ಶಕ್ತಿ ಗಣಪತಿಗಿದೆ. ಅದಕ್ಕೋಸ್ಕರ ನಾವು ಆ ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದ್ರಿಂದ ನಮ್ಮ ಮೇಲೆ ಬರುವಂತಹ ಈ ಬಂಧನಗಳಿದೆಲ್ಲ, ತೊಂದರೆಗಳು, ಅದು ನಿವಾರಣೆ ಆಗ್ತದೆ. ಅದಕ್ಕೂ ಇನ್ನೊಂದು ಕಾರಣ ಏನಂದ್ರೆ, ನಾವು ಕೃಷ್ಣ ಪಕ್ಷದಲ್ಲಿ ಬರುವ 4ನೇ ದಿನ ಸಂಕಷ್ಟಹರ ಚತುರ್ಥಿ ಅಂತ ಆಚರಣೆ ಮಾಡ್ತೇವೆ. ಮತ್ತೆ ಅಮಾವಾಸ್ಯೆ ಕಡೆ ನಮ್ಮ ಪ್ರಯಾಣ. ಅಲ್ಲಿ ಅಮಾವಾಸ್ಯೆ ಸಮೀಪ ಬಂದ ಹಾಗೆ ಇನ್ನೂ ಕೂಡ ನೆಗೆಟಿವ್ ಎನರ್ಜೀಸ್ ಪ್ರಮಾಣ ಜಾಸ್ತಿ ಆಗ್ತದೆ. ವಾಯುಮಂಡಲದಲ್ಲಿ, ಬ್ರಹ್ಮಾಂಡದಲ್ಲಿ ಅಮಾವಾಸ್ಯೆ ಕಾಲಾವಧಿಯಲ್ಲಿ ಕೆಟ್ಟ ಶಕ್ತಿಗಳ ಪ್ರಭಾವ ಅಂತ ಹೇಳ್ತೇವೆ. ನೆಗೆಟಿವ್ ಎನರ್ಜಿದು ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ದುರ್ಬಲ ಮನಸ್ಸಿನವರ ಮೇಲೆ ಆ ಸಂದರ್ಭದಲ್ಲಿ ತುಂಬಾ ಒತ್ತಡ, ನಿರಾಶೆ, ಡಿಪ್ರೆಷನ್ ಅಥವಾ ಏನೇನೋ ಅವಘಡಗಳು ನಡೆಯುವುದು, ಆತ್ಮಹತ್ಯೆ ಪ್ರಕರಣ, ಅಪಘಾತಗಳು, ಇದೆಲ್ಲ ಅಮಾವಾಸ್ಯೆ ಸಮೀಪ ಹೆಚ್ಚಾಗ್ತದೆ. ಇದನ್ನು ಅಧ್ಯಯನ ಮಾಡಿದವರು ಹೇಳ್ತಾರೆ. ಅಂದ್ರೆ ಆ ಕಾಲಾವಧಿಯಲ್ಲಿ ನೆಗೆಟಿವ್ ಎನರ್ಜಿದು ಪ್ರಮಾಣ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಕೃಷ್ಣ ಪಕ್ಷ ಪ್ರಾರಂಭವಾದ 4ನೇ ದಿನವೇ ವಿಘ್ನಹರ್ತ ಶ್ರೀ ಗಣೇಶನ ಉಪಾಸನೆ ಮಾಡಿ ಅವನ ಶಕ್ತಿ ಪ್ರಾಪ್ತ ಮಾಡಿಕೊಂಡ್ರೆ ಅಮಾವಾಸ್ಯೆ ತನಕದ ಕಾಲಾವಧಿಯಲ್ಲಿ ನಮ್ಮ ಮೇಲಾಗುವಂತಹ ನೆಗೆಟಿವಿಟಿಯ ಪ್ರಮಾಣ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಅದನ್ನು ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ, ಸಂಕಟಗಳನ್ನು ದೂರ ಮಾಡುವಂತಹ ವಿಘ್ನಹರ್ತ ಗಣೇಶನ ಉಪಾಸನೆ ಮಾಡಿ ನಾವು ಆಧ್ಯಾತ್ಮಿಕ ಬಲ ಪ್ರಾಪ್ತ ಮಾಡಿಕೊಂಡ್ರೆ ನಮ್ಮ ಮೇಲಾಗುವಂತಹ ಈ ತೊಂದರೆಗಳ ಪ್ರಮಾಣ, ನಮ್ಮ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ ನಾವು, ತೊಂದರೆಗಳು, ಅದು ನಿವಾರಣೆ ಮಾಡಿ ನಮ್ಮ ಜೀವನ ಸುಸೂತ್ರವಾಗಿ ನಡೆಸುವಂತಹ ಸಾಮರ್ಥ್ಯ ನಮಗೆ ಅವನ ಕೃಪೆಯಿಂದ ಪ್ರಾಪ್ತ ಆಗ್ತದೆ. ಅದಕ್ಕೋಸ್ಕರ ನಾವು ವಿನಾಯಕಿ ಅದನ್ನು ಶುಕ್ಲ ಪಕ್ಷದಲ್ಲಿ, ಸಂಕಷ್ಟಹರ ಕೃಷ್ಣ ಪಕ್ಷದಲ್ಲಿ ಮಾಡುವಂತಹ ಪ್ರಚಲಿತ ಪದ್ಧತಿ ಇವತ್ತು ನಮ್ಮಲ್ಲಿದೆ. ಇನ್ನು ಇದರೊಂದಿಗೆ ಅಂಗಾರಕ ಚತುರ್ಥಿ ಎನ್ನುವುದು ಕೂಡ ಪ್ರಸ್ತುತವಾಗಿ ಎಲ್ಲರೂ ಆಚರಿಸುವಂಥದ್ದು, ಪಾಲಿಸುವಂಥದ್ದು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು. ತುಂಬಾ ಒಳ್ಳೆ ಪ್ರಶ್ನೆ. ಇವತ್ತು ಸಮಾಜದಲ್ಲಿ ಎಲ್ರಿಗೂ ಗೊತ್ತಿದೆ, ಮಂಗಳವಾರ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದ್ರೆ ಇಡೀ ವರ್ಷ ಮಾಡಿದಂತಹ ಆ ಒಂದು ಸಂಕಷ್ಟಿಯ ಫಲ ಸಿಗ್ತದೆ ಅಂತ ಹೇಳಿ. ಮನುಷ್ಯನ ಬುದ್ಧಿ ಕೂಡ ಹಾಗೆ ವಿಚಾರ ಮಾಡ್ತದೆ, ನಮ್ಗೆ ಸ್ವಲ್ಪ ಪರಿಶ್ರಮದಲ್ಲಿ ತುಂಬಾ ಫಲ ಸಿಗ್ಬೇಕು ಅಂತ ಹೇಳಿ, ಬೇಗ ಸಿಗಬೇಕು, ಅಲ್ಪ ಪರಿಶ್ರಮ ಹಾಕಬೇಕು, ತುಂಬಾ ಫಲ ಸಿಗ್ಬೇಕು ಅಂತ ಹೇಳಿ. ಇದರ ವಾಸ್ತವದ ಕಾರಣ ಏನಂತ ಹೇಳಿದ್ರೆ, ಗಣಪತಿ ತತ್ವದ ಬಣ್ಣ ಕೆಂಪು ಬಣ್ಣ. ಇದು ಚತುರ್ಥಿಯ ದಿವಸ ಹೆಚ್ಚಿನ ಪ್ರಮಾಣದಲ್ಲಿ ಪೃಥ್ವಿ ಮೇಲೆ ಗಣಪತಿಯ ತತ್ವ ಬರ್ತದೆ, ಇದು ತಿಳ್ಕೊಂಡೆವು. ಮಂಗಳವಾರ ಸಂಕಷ್ಟಿ ಬಂದ್ರೆ ಏನು ಅದರ ಮಹತ್ವ? ಇಡೀ ಗ್ರಹ ಮಾಲಿಕೆಯಲ್ಲಿ ನಮಗೆ ಆಕಾಶದಲ್ಲಿ ನೀವು ಮಂಗಳ ಗ್ರಹವನ್ನು ವೀಕ್ಷಣೆ ಮಾಡಿದ್ರೆ ಅಲ್ಲಿಂದ ಕೆಂಪು ವರ್ಣದ ಕಿರಣಗಳು ಬರ್ತಾ ಇರ್ತದೆ. ಮಂಗಳ ಗ್ರಹ ಕೆಂಪು ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಗಣಪತಿ ಎಂಬ ತತ್ವದ ವರ್ಣ ಕೂಡ ಕೆಂಪಾಗಿದೆ. ಮತ್ತು ಮಂಗಳವಾರ ಅದು ಬಂದ್ರೆ, ಹೇಗಿದ್ರೂ ಚತುರ್ಥಿ ಬಂದಿದೆ, ಆ ದಿನ ಗಣಪತಿಯ ತತ್ವ ಹೆಚ್ಚು ಬರ್ತದೆ. ಆಗ್ಲೇ ತಿಳ್ಕೊಂಡೆವು, ಚತುರ್ಥಿಯ ದಿವಸ ಗಣೇಶನ ತತ್ವ ಹೆಚ್ಚು ಪ್ರಮಾಣದಲ್ಲಿ ಬರ್ತದೆ. ಅದು ಮಂಗಳವಾರ ಬಂದ್ರೆ ಆ ಮಂಗಳ ಗ್ರಹದಿಂದ ಬರುವಂತಹ ಕೆಂಪು ವರ್ಣದ ಕಿರಣದಿಂದಾಗಿ ಅಲ್ಲಿ ಕೂಡ ಗಣಪತಿಯ ತತ್ವ ವಿಶಿಷ್ಟ ಪ್ರಮಾಣದಲ್ಲಿ ಆಕರ್ಷಿತವಾಗಿ ಅದರ ಪ್ರಭಾವ ಪೃಥ್ವಿ ಮೇಲೆ ಬಂದಿರ್ತದೆ. ಯಾಕಂದ್ರೆ ಮಂಗಳವಾರ ಅಂತ ಹೇಳಿದ್ರೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತಹ ದಿನ. ಅಂದ್ರೆ ಡಬಲ್ ಬೆನಿಫಿಟ್. ಚತುರ್ಥಿ ಬಂದಿದೆ, ಅದರಿಂದ ಗಣೇಶ ತತ್ವ ಸಿಗ್ತದೆ. ಮಂಗಳವಾರ ಬಂದಿದೆ, ಅಲ್ಲಿಂದ ಬರುವ ಮಂಗಳನಿಂದ ಬರುವಂತಹ ಕೆಂಪು ವರ್ಣದ ಕಿರಣ ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ಲಾಭ ಆಗಿ ಪೂಜಕನಿಗೆ ಆ ಗಣಪತಿಯ ತತ್ವದ ಇನ್ನೂ ಹೆಚ್ಚಿನ ಲಾಭ ಆಗ್ತದೆ ಎಂಬುದಕ್ಕಾಗಿ ಅಂಗಾರಕಿ ಎಂಬುದು. ಆ ದಿವಸ ನಮ್ಗೆ ಗಣಪತಿಯ ದೇವಸ್ಥಾನದಲ್ಲಿ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭಕ್ತರು ಬಂದಿರ್ತಾರೆ. ಮತ್ತು ಉಳಿದ ದಿನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಂಗಾರಕ ಚತುರ್ಥಿ ಖಂಡಿತ ಮಾಡ್ತಾರೆ. ಅಂದ್ರೆ ನಮಗೆ ಅದು ಮಾಡಿದ್ರಿಂದ
ಇನ್ನೂ 1000 ಪಟ್ಟು ಹೆಚ್ಚಿನ ಲಾಭ ಆಗ್ತದೆ. ಅದಕ್ಕೋಸ್ಕರ ದೇವರ ಅನುಗ್ರಹ ಪ್ರಾಪ್ತಿ ಹಾ, ಆಗ್ತದೆ. ಯಾಕಂದ್ರೆ ಅಲ್ಲಿ ಇನ್ನೂ ಹೆಚ್ಚು ಗಣಪತಿಯ ತತ್ವ ಕಾರ್ಯನಿರತವಾಗ್ತದಲ್ಲ. ಆ ದಿನ ನಾನು ಅವನ ಉಪಾಸನೆ ಮಾಡಿದ್ರೆ ನಂಗೆ ತುಂಬಾ ಲಾಭ. ಆದ್ರೆ ಒಂದು ನೆನಪಿಡ್ಬೇಕು, ಕೇವಲ ನಾವು ಆ ದಿವಸ ಒಂದು ನಾನ್ಸ ಮಾಡಿದೆ ಎಂಬ ರೀತಿಯಲ್ಲಿ ಆಗದೆ ಹೆಚ್ಚಿನ ಸಮಯದಲ್ಲಿ ನಾವು ಅವನ ಪ್ರಾರ್ಥನೆ ಮತ್ತು ಅವನ ನಾಮಸ್ಮರಣೆ ಮಾಡಬೇಕು. ಇವತ್ತು ಸಮಾಜದಲ್ಲಿ ನಾವು ಸಹ ಕೇವಲ ಒಂದು ಉಪವಾಸ ಮಾಡಿದೆವು, ದೇವಸ್ಥಾನಕ್ಕೆ ಹೋಗಿ ಬಂದೆವು, ನಂದು ಆಯ್ತು ಅಂತ ನಾವು ಭಾವಿಸ್ತೇವೆ. ಹಾಗೆ ಅಲ್ಲ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ, ನಾನು ಸಹ ಮಾಡ್ತೇನೆ ಅಂತೇಳಿ. ಹಾಗೆ ಅಲ್ಲ, ಆ ಗಣಪತಿಯ ತತ್ವ ನಿಜವಾಗಿ ನಮ್ಗೆ ಪ್ರಾಪ್ತ ಆಗ್ಬೇಕಂತಾದ್ರೆ ಅವನ ನಾಮಸ್ಮರಣೆ ಮಾಡಬೇಕು. ನಿರಂತರವಾಗಿ ಆ ಗಣಪತಿಯ ಉಪಾಸನೆ ಅಂದ್ರೆ ಏನರ್ಥ? ಓಂ ಗಂ ಗಣಪತಯೇ ನಮಃ ಎಂಬ ಒಂದು ನಾಮ ಜಪ ಇದೆ. ಗಣಪತಿಯ ಬೀಜಾಕ್ಷರ ಗಂ ಅಂದ್ರೆ ಗಣಪತಿಯ ಬೀಜಾಕ್ಷರ. ಆ ಗಣಪತಿಯ ನಾಮ ಜಪ ಮಾಡಿದ್ರಿಂದ ಆ ದಿವಸ ವಾಯುಮಂಡಲದಲ್ಲಿರುವ 1000 ಪಟ್ಟು ಆ ಗಣಪತಿಯ ತತ್ವ ನನಗೆ ಪ್ರಾಪ್ತ ಆಗ್ತದೆ. ಹೊರತು ಬರೇ ನಾನು ಉಪವಾಸ ಇದ್ದು ನಾನು ಮತ್ತೇನೋ ಬಹಿರ್ಮುಖರಾಗಿ ಮೊಬೈಲ್ ಮತ್ತೇನೋ ಮಾಡಿಕೊಂಡು ಸಮಯ ಕಳೆದು ನಂದು ಸಹ ಒಂದು ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅದರಿಂದ ಲಾಭ ಆಗುದಿಲ್ಲ. ಅತಿ ಹೆಚ್ಚು ಆ ತತ್ವ ಸಿಗ್ಬೇಕಂತಾದ್ರೆ ಆ ದೇವರ ನಾಮಸ್ಮರಣೆ ಮಾಡಬೇಕು. ನಾಮದಿಂದ ಆ ತತ್ವ ನಮಗೆ ಸಿಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಅಂಗಾರಕಿ ಮಾಡ್ಲಿ, ವಿನಾಯಕಿ ಮಾಡ್ಲಿ, ಅಥವಾ ಸಾಮಾನ್ಯವಾಗಿ ಬರುವಂತ ಸಂಕಷ್ಟಹರ ಮಾಡ್ಲಿ, ನಾವು ಅದರಲ್ಲಿ ಅವನ ನಾಮಸ್ಮರಣೆಗೆ ಮತ್ತು ಅವನ ಪ್ರಾರ್ಥನೆಗೆ ಹೆಚ್ಚು ಮಹತ್ವವನ್ನು ಕೊಟ್ರೆ ನಿಜವಾಗಿ ಗಣಪತಿಯ ಕೃಪೆ ನಮ್ಮ ಮೇಲೆ ಆಗ್ತದೆ. ಇನ್ನು ಸಾಕಷ್ಟು ಮಾಹಿತಿಗಳನ್ನ ನಿಮ್ಮಿಂದ ತಿಳಿದುಕೊಳ್ಳಿಕ್ಕೆ ನಾನಂತೂ ಕಾಯ್ತಾ ಇದ್ದೇನೆ, ಬಹುಶಃ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಗಣೇಶೋತ್ಸವದ ಬಗ್ಗೆ, ಗಣಪತಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು, ಸಾಕಷ್ಟು ಮಹತ್ವಗಳನ್ನು, ಹಿನ್ನೆಲೆಗಳನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಇನ್ನೂ ಹೀಗೆ ತಿಳಿದುಕೊಳ್ಳಲಿಕ್ಕೆ ಸಾಕಷ್ಟು ಇದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಈ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಕೆನರಾ ಬ್ಯಾಂಕ್, ವಿಶ್ವ ಇಂಡಸ್ಟ್ರೀಸ್ ಅಲೆವೂರು, ಹೋಟೆಲ್ ಮಂದಾರ, ಮಹಿಮಾ ಕೋಕೋನಟ್ ಆಯಿಲ್, ಡಾಕ್ಟರ್ ಉರಾಲ್ಸ್ ವೆರಿಕೋಸಿಸ್ ಕ್ಲಿನಿಕ್, ಚಿತ್ರಕೂಟ ಆಯುರ್ವೇದಿಕ್, ಮಟ್ಟು ಅಸೋಸಿಯೇಟ್ಸ್, ಲಕ್ಷ್ ಡೆವಲಪರ್ಸ್, ಶ್ರೀನಿವಾಸ್ ಶೆಣೈ ಶಿರ್ವಾ, ಗೀತಾಂಜಲಿ ಸಿಲ್ಕ್ಸ್, ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಗಣೇಶೋತ್ಸವ ವಾಸ್ತವ ಮತ್ತು ಆದರ್ಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ, ಬನ್ನಿ ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ನಾವೀಗಾಗಲೇ ನಿಮ್ಮಿಂದ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಮತ್ತೊಮ್ಮೆ ನಿಮ್ಮಿಬ್ಬರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸರ್, ಈಗ ಗಣೇಶೋತ್ಸವವನ್ನು ನಡೆಸ್ತಾರೆ, ಆದರೆ ಅದರಲ್ಲಿ ಈಗ ಆಗ್ತಾ ಇರುವಂತಹ ತಪ್ಪುಗಳ ಬಗ್ಗೆ ಸ್ವಲ್ಪ ತಿಳಿಸಿ. ಯಾಕಂತಂದರೆ ಹಿನ್ನೆಲೆಯನ್ನು ನೀವು ಈಗಾಗಲೇ ತಿಳಿಸಿಕೊಟ್ರಿ. ಗಣೇಶೋತ್ಸವದಲ್ಲಿ ಆಗುವಂತಹ ತಪ್ಪುಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು. ಈಗಾಗಲೇ ಈ ಒಂದು ಗಣೇಶನ ಹಬ್ಬದಲ್ಲಿ ಮೂರ್ತಿ ರಚನೆಯಿಂದ ಹಿಡಿದು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಅದನ್ನು ವಿಸರ್ಜನೆ ಮಾಡುವ ತನಕ ಏನು ನಮ್ಮ ಧರ್ಮಶಾಸ್ತ್ರ ಏನೇ ಹೇಳ್ತದೆ ಆ ಪ್ರಕಾರ ಇವತ್ತು ಗಣೇಶೋತ್ಸವದ್ದು ಆಗಬೇಕಿತ್ತು. ಆದರೆ ಪ್ರಸ್ತುತ ನೋಡಿದರೆ ನಾವು ಇವತ್ತು ಮೂರ್ತಿಯನ್ನು ನಾವು ನೋಡಿದಾಗಲೇ ಎಲ್ಲರಿಗೂ ಗಮನಕ್ಕೆ ಬರ್ತದೆ. ಮೂರ್ತಿ ಧರ್ಮಶಾಸ್ತ್ರದ ಪ್ರಕಾರ ಮೂರ್ತಿ ಮನೆಯಲ್ಲಿ ಕೂತಂಥ ಮೂರ್ತಿ ಇರಬೇಕು. ಅನಂತರ ಆ ಒಂದು ಮೂರ್ತಿಯ ಗಾತ್ರ ಎತ್ತರ ಏನಿದೆ ಅದು 6 ಅಡಿಗಿಂತ ಎತ್ತರ ಇರಬಾರ್ದು ಅಂತೇಳಿ ಶಾಸ್ತ್ರ ಹೇಳ್ತದೆ. ಮತ್ತು ಆವೆ ಮಣ್ಣಿನಿಂದ ಅಥವಾ ಜೇಡಿ ಮಣ್ಣಿನಿಂದ ಈ ಮೂರ್ತಿಯನ್ನು ತಯಾರಿ ಮಾಡಬೇಕು ಅಂತೇಳಿ. ಆದರೆ ಇವತ್ತಿನ ಒಂದು ಮೂರ್ತಿ ರಚನೆಯನ್ನು ನೋಡಿದರೆ ಇವತ್ತು ವಿಚಿತ್ರ ರೂಪದಲ್ಲಿ ಗಣಪತಿಯನ್ನು ಮೂರ್ತಿ ರಚನೆ ಮಾಡ್ತಾರೆ. ಇವತ್ತು ಕಾರ್ಗಿಲ್ ಗಣಪತಿ ಅಂತೆ, ತೆಂಡೂಲ್ಕರ್ ಗಣಪತಿ ಅಂತೆ, ಸಿನಿಮಾ ತಾರೆಯರ ಗಣಪತಿ, ಇವತ್ತು ರಾಜಕಾರಣಿ ಗಣಪತಿ, ಹೆಚ್ಚು ಬಿಡಿ ಒಂದು ಕೊರೋನಾ ಗಣಪತಿ ಅಂತೆ. ಅಂದರೆ ಒಂದು ರೀತಿಯಲ್ಲಿ ನಮ್ಮ ಈ ಒಂದು ಗಣಪತಿಯನ್ನು ಒಂದು ರೀತಿಯಲ್ಲಿ ಅವಮಾನ ಮಾಡುವ ರೀತಿಯಲ್ಲಿ ಇವತ್ತು ಮೂರ್ತಿಗಳನ್ನು ತಯಾರಿ ಮಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಬಾಟಲಿ ಗಣಪತಿ ಅಂತೆ, ತರಕಾರಿ ಗಣಪತಿ. ಈ ಒಂದು ಈಗ ಗಣಪತಿಯ ಮಹತ್ವವನ್ನು ನಾವು ತಿಳ್ಕೊಂಡೆವು. ಆ ಗಣಪತಿಯ ಒಂದು ಆ ಶಕ್ತಿ ತತ್ವ ಏನಿದೆ ಅಲ್ಲ, ಅದರದ್ದು ಲಾಭ ನಮಗೆ ಪಡ್ಕೊಳ್ಬೇಕಾದ್ರೆ ಅದೇ ರೀತಿಯ ಒಂದು ರೀತಿಯಲ್ಲಿ ಆ ರೂಪ ಕೂಡ ಅದೇ ರೀತಿ ಇರಬೇಕಾಗ್ತದೆ. ನಮಗೆ ಆ ರೀತಿಯಲ್ಲಿ ಇವತ್ತು ತಪ್ಪುಗಳು ನಡೀತಾ ಇದೆ ಮೂರ್ತಿ ರಚನೆಯಲ್ಲಿ.
ಅದೇ ರೀತಿ ಇವತ್ತು ನಿಂತ ಗಣಪತಿಗಳು ದೊಡ್ಡ ದೊಡ್ಡ ಗಾತ್ರದ 21 ಅಡಿಯಷ್ಟು ಮೂರ್ತಿಗಳನ್ನು ಮಾಡುವಂಥದ್ದು ನಾವು ನೋಡ್ತೇವೆ. ಈಚೆಗೆ ಅಷ್ಟು ದೊಡ್ಡ ದೊಡ್ಡ ಮೂರ್ತಿ ಇಲ್ಲದಿದ್ರು ಕೂಡ ಮಹಾರಾಷ್ಟ್ರ ಇಂಥ ಇದರಲ್ಲಿ ನಗರಗಳಲ್ಲಿ ನೋಡಿದ್ರೆ ಪ್ರಚಲಿತದಲ್ಲಿ ಇದೆ. ಅದೇ ಅಲ್ಲದೆ ಅಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿ ಅದು ವಿಸರ್ಜನೆ ಮಾಡುವಾಗ ಕರಗದೆ ಅದು ಎಲ್ಲ ಪರಿಸರಕ್ಕೆ ಕೂಡ ಹಾನಿ, ಅದು ಕೊನೆಗೆ ಧರ್ಮಹಾನಿ ಕೂಡ ಹೇಗೆ ಆಗ್ತದೆ ಅದರದ್ದು, ಅದು ಮೂಲಗದೆ ಅದರ ಮೇಲೆ ಕುಣಿಯುವಂಥ ದೃಶ್ಯಗಳನ್ನು ನಾವು ನೋಡಿದರೆ ನಮ್ಮ ಭಕ್ತಿಯಿಂದ ನಮ್ಮ ವಿಘ್ನಗಳನ್ನು ದೂರ ಮಾಡುವಂಥ ಗಣಪತಿಗೆ ಎಷ್ಟು ನಾವು ಅವಮಾನ ಮಾಡ್ತೇವೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಇವತ್ತು ಹಿಂದೂ ಸಮಾಜಕ್ಕೆ ಇವತ್ತು ಆ ಗಣಪತಿಯ ಕೃಪೆಗಾಗಿ ನಾವು ಮಾಡುವಂಥದ್ದು ಈ ಗಣೇಶನ ಹಬ್ಬ ಅದು ಅವಕೃಪೆಯಾಗಿ ಆಗ್ತಾ ಇದೆ ಇವತ್ತು. ಅದರಿಂದ ಇವತ್ತು ಮೂರ್ತಿ ರಚನೆಯಿಂದ ಹಿಡಿದು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇರ್ಬೋದು, ಅಷ್ಟು ಅಲ್ಲಿ ತನಕ ಭಕ್ತಿಯಿಂದ ನಾವು ಮಾಡಿದ್ರೂ ಕೂಡ ಪ್ರತಿಷ್ಠಾಪನೆ, ಆ ಪ್ರತಿಷ್ಠಾಪನೆಯ ನಂತರದ ಒಂದು ಏನು ಕಾರ್ಯಕ್ರಮಗಳಿದೆ, ಆ ಒಂದು ಗಣಪತಿಯ ಪೆಂಡಾಲ್ ಇಲ್ಲಿದ್ದರೆ ಅಲ್ಲಿ ಪಕ್ಕ ವೇದಿಕೆ ರಚನೆ ಮಾಡ್ತಾರೆ. ಆ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ಇವತ್ತು ನಡೀತದೆ. ಕಾರ್ಯಕ್ರಮಗಳನ್ನು ನೋಡಿದಾಗ ಇವತ್ತು ಸಿನಿಮಾ ಹಾಡುಗಳನ್ನು ಹಾಕೋದು, ಸಿನಿಮಾ ಆರ್ಕೆಸ್ಟ್ರಾಗಳನ್ನು ಮಾಡುವಂಥದ್ದು, ಅಲ್ಲಿ ಆ ಒಂದು ಗಣಪತಿಗೆ ಸಂಬಂಧಪಡದ ಕಾರ್ಯಕ್ರಮಗಳು ಇವತ್ತು ಬೇರೆ ಯಾವುದೇ ದಿನ ಆ ದಿನಕ್ಕೆ ಅನಗತ್ಯ, ಬೇರೆ ದಿನ ಯಾವುದೇ ಮಾಡಲಿ ನಾವು ಏನೋ ಅದಕ್ಕೆ ಆಕ್ಷೇಪ ಮಾಡೋದಿಲ್ಲ. ಈ ಗಣಪತಿಯ ಸಂದರ್ಭದಲ್ಲಿ ನಾವು ಆ ಗಣಪತಿಯ ಈ ರೀತಿ ಈಗ ಮಹತ್ವ ತಿಳ್ಕೊಂಡೆವು, ಆ ಭಕ್ತಿಯಿಂದ ಯಾವ ರೀತಿ ನಾವು ಪೂಜೆ ಮಾಡಿದರೆ ಆ ನಮಗೆ ಬರುವಂಥ ವಿಘ್ನಗಳು, ಇಡೀ ನಮ್ಮ ಏನೇ ಸಂಕಷ್ಟ ಇದ್ದರೂ ದೂರ ಆಗುವಂಥ ಒಂದು ಹಬ್ಬ ನಾವು ಗಣೇಶೋತ್ಸವ. ಅದಕ್ಕೆ ಸಂಬಂಧಪಡದ ಕಾರ್ಯಕ್ರಮಗಳನ್ನು ಮಾಡೋದು, ಅದಕ್ಕೆ ನಮ್ಮದು ಈ ರೀತಿಯ ಒಂದು ಜಾಗೃತಿ ಮಾಡಬೇಕಾಗಿದೆ. ಆ ದಿನ ಗಣಪತಿಯ ಬಗ್ಗೆ ಮಾರ್ಗದರ್ಶನ ಮಾಡುವಂಥದ್ದು. ಈಗ ತಾನೇ ಮೊದಲ ಪೂಜೆ ಗಣಪತಿಗೆ ಹೇಳಿದರು, ಅಲ್ಲಿಯ ಒಂದು ಆ ಮಹತ್ವ ಇರ್ಬೋದು, ಮನೆಯಲ್ಲಿ ಯಾವ ಗಣಪತಿಯನ್ನು ಪೂಜೆ ಮಾಡಬೇಕು ಅಂತ ವಿಚಾರಗಳನ್ನು ಕೊಡುವಂಥದ್ದು. ಆದರ್ಶವಾಗಿ ನಾವು ಈಗ ನಮ್ಮ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅದಕ್ಕೆ ಅಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು, ಗಣಪತಿಯ ಕಥೆಗಳನ್ನು ಹೇಳುವ, ಅಲ್ಲಿ ಕಥೆಗಳನ್ನು ಹೇಳುವ, ಮಕ್ಕಳಿಗೆ ಜ್ಞಾನ ಕೂಡ ಜ್ಞಾನ ವೃದ್ಧಿಗಾಗಿ ಗಣಪತಿಯ ಒಂದು ಸ್ಮರಣೆ ಮಾಡಿದರೆ ಹೇಗೆ ಅದರಿಂದ ಲಾಭ ಆಗ್ತದೆ, ಎಷ್ಟೋ ವಿಚಾರಗಳನ್ನು ಕೊಡುವಂಥ ಅವಕಾಶ ಈ ಒಂದು ಇದರಲ್ಲಿ ನಮಗೆ ಇದೆ. ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಅದನ್ನು ಬಿಟ್ಟು ಇವತ್ತು ಪ್ರತಿಯೊಂದು ಹಿಂದೂ ಸಮಾಜ ಇವತ್ತು ಎಲ್ಲಿ ತನಕ ತಲುಪಿದೆ ಅಂದರೆ ಇವತ್ತು ನಮಗೆ ಏನು ಅಲ್ಲಿ ಮನೋರಂಜನೆ ಕೇಳ್ತಾರೆ ಸಮಾಜ. ಅದಕ್ಕೆ ನಾವು ಆ ರೀತಿಯಾಗಿ ಹಿಂದೂ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡೋದು ಬಿಟ್ಟು ಹಿಂದೂ ಸಮಾಜ ಏನು ಕೇಳ್ತದೆ ಅದನ್ನು ನಾವು ಕೊಡುವಂಥದ್ದಲ್ಲ. ಅಗತ್ಯವಿರುವುದನ್ನು ಕೊಡೋದು ಬಿಟ್ಟು ಅವರು ಕೇಳಿದ್ದನ್ನು ಕೊಡ್ತಾ ಇದ್ದೇವೆ ಇವತ್ತು. ಅದಕ್ಕೆ ನಾವೊಂದು ಸಮಿತಿಯಿಂದ ಈ ರೀತಿಯಾಗಿ ಪ್ರಬೋಧನೆ ಮಾಡ್ತೇವೆ. ನಾವು ಇವತ್ತು ಹಿಂದೂ ಸಮಾಜಕ್ಕೆ ಯೋಗ್ಯವಾದ ಮಾರ್ಗದರ್ಶನದ ಕೊರತೆ ಇದೆ. ನಮ್ಮ ಇವತ್ತು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಹಿಂದೂಗಳಿಗೆ ಧಾರ್ಮಿಕ ಶಿಕ್ಷಣ ಕೊಡಬೇಕು, ಇವತ್ತು ಎಲ್ಲಿಯೂ ಇಲ್ಲ. ಯುವ ಪೀಳಿಗೆಗೆ ಒಂದಷ್ಟು ಮಾರ್ಗದರ್ಶನ ಕಡಿಮೆ ಆಗಿದೆ. ಇತರರಲ್ಲಿ ನೋಡಿದ್ರೆ ಸಣ್ಣ ಮಕ್ಕಳಿಂದ ಅವರಿಗೆ ಶಿಕ್ಷಣ ಕೊಡ್ತಾರೆ, ಅವ್ರದ್ದು ಧರ್ಮದ ಬಗ್ಗೆ ವಿಚಾರಗಳನ್ನು ಕೊಡುವಂತ ವ್ಯವಸ್ಥೆ ಇದೆ. ಹಿಂದೂಗಳಲ್ಲಿ ಇವತ್ತು ಅಂತ ವ್ಯವಸ್ಥೆ ಇವತ್ತು ಇಲ್ಲ. ಮನೆಯಲ್ಲಿ ಹಿಂದಿನ ಸ್ವಲ್ಪ ವರ್ಷಗಳ ಹಿಂದೆ ನೋಡಿದರೆ, ನಾವು ಒಂದು 50-60 ವರ್ಷಗಳ ಹಿಂದೆ ಹೋದರೆ ಮನೆಯಲ್ಲಿ ನಮ್ಗೆ ಇಂಥ ಒಂದು ಸಂಸ್ಕಾರ ಸಿಗ್ತಿತ್ತು. ಹಿರಿಯರು ಈ ಒಂದು ರಾಮಾಯಣ ಮಹಾಭಾರತದ ಮೂಲಕ, ಕಥೆಯ ಮೂಲಕ ಆದ್ರೂ ನಮ್ಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ರು. ಧರ್ಮದ ಶ್ರೇಷ್ಠತೆಯನ್ನು ಅಲ್ಲಿ ತಿಳಿಸಿಕೊಡುವಂಥ ವ್ಯವಸ್ಥೆಗಳಿತ್ತು. ಈಗ ಪ್ರಸ್ತುತ ಮನೆಯಲ್ಲಿ ಯಾರೂ ಹೇಳಿಕೊಡುವವರಿಲ್ಲ. ಆಯಿತು, ಇನ್ನು ಮುಂದಿನ ಸ್ಕೂಲಲ್ಲಿ ನಮಗೆ ಇಂಥ ಶಿಕ್ಷಣ ಸಿಗಬೇಕಿತ್ತು. ಒಂದು ಆದರ್ಶ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ದೇವರ ಬಗ್ಗೆ, ರಾಷ್ಟ್ರಪುರುಷರ ಬಗ್ಗೆ ಇಂಥ ಒಂದು ಆದರ್ಶ ಒಂದು ಕತೆ ಮೂಲಕ ನಮಗೆ ಶಾಲಾ ಕಾಲೇಜುಗಳಲ್ಲಿ ಸಿಗಬೇಕಿತ್ತು. ಇವತ್ತು ಈ ಒಂದು ಕೋಮುವಾದ ಎನ್ನುವಂಥ ಒಂದು ಇದರಿಂದಾಗಿ, ವ್ಯವಸ್ಥೆಯಿಂದಾಗಿ ಹಿಂದೂಗಳಿಗೆ ಯಾವುದೇ ರೀತಿಯ ಮಾರ್ಗದರ್ಶನ ಅಲ್ಲಿಯೂ ಸಿಗ್ತಾ ಇಲ್ಲ. ಇನ್ನು ನಮ್ಮ ಶ್ರದ್ಧಾ ಕೇಂದ್ರ ದೇವಸ್ಥಾನಗಳು, ಆ ದೇವಸ್ಥಾನಗಳಲ್ಲಿ ಆದರೂ ಹಿಂದೂಗಳಿಗೆ ಇಂಥ ಒಂದು ಮಾಹಿತಿ ಸಿಗಬೇಕಿತ್ತು. ನಮ್ಮ ಧರ್ಮ ಇಷ್ಟು ಒಂದು ಶ್ರೇಷ್ಠ ಏನಿದೆ, ಧರ್ಮದಲ್ಲಿ ಶಾಸ್ತ್ರ ಪ್ರಕಾರ ಏನು ಆಚರಣೆಗಳನ್ನು ಹೇಳ್ತಾರೆ, ಆ ಆಚರಣೆಗಳ ಮಹತ್ವ ಏನು, ಇವತ್ತು ನಾವು ಪ್ರತಿಯೊಂದು ಸಮಸ್ಯೆಗೆ ಭಗವಂತ ಒಂದು ನಮಗೆ ಉಪಾಯ ಹೇಳಿದ್ದಾರೆ. ಅದನ್ನು ಅಲ್ಲಿ ನಿತ್ಯ ಪೂಜೆ ಹೇಗೆ ಮಾಡಬೇಕು, ವ್ರತ ಹೇಗೆ ಮಾಡಬೇಕು, ಹಬ್ಬ ಆಚರಣೆಗಳನ್ನು ಹೇಗೆ ಮಾಡಬೇಕು, ಪ್ರತಿಯೊಂದು ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ. ಅದನ್ನು ಅಲ್ಲಿ ಹೇಳುವಂಥ ವ್ಯವಸ್ಥೆ ಆಗಬೇಕು ದೇವಸ್ಥಾನಗಳಲ್ಲಿ, ಅಲ್ಲಿಯೂ ಇಲ್ಲ. ಅದರಿಂದ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಂಥ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅದು ಬಿಟ್ಟು ಇವತ್ತು ಪ್ರತಿಯೊಂದರಲ್ಲಿ ಮನೋರಂಜನೆ ನೋಡಿದರೆ
ನಮ್ಮ ಮುಂದಿನ ಪೀಳಿಗೆ, ಹಿಂದೂ ಸಮಾಜದ ಮುಂದಿನ ಪೀಳಿಗೆ ಏನನ್ನು ಒಂದು ಆದರ್ಶ ಇಟ್ಕೊಳ್ತದೆ. ಅದಕ್ಕೆ ಇವತ್ತು ನಾವು ಗಣೇಶೋತ್ಸವದ ಸಂದರ್ಭದಲ್ಲಿ ಗಣೇಶೋತ್ಸವ ಮಂಡಳಿಗಳು ಇವತ್ತು ಇದರ ಬಗ್ಗೆ ಜಾಗೃತ ಆಗಬೇಕಾಗಿದೆ. ಆ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಾಗಿದೆ. ಅದು ಬಿಟ್ಟು ಇವತ್ತು ಆ ಒಂದು ವೇದಿಕೆಯನ್ನು ನೋಡಿದರೆ ಅಲ್ಲಿ ಧಾರ್ಮಿಕ ಭಾವನೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಒಂದು ರೀತಿಯಲ್ಲಿ ನಮಗೆ ಕಿವಿ ಬಿಡದಷ್ಟು ಒಂದು ರೀತಿಯ ಶಬ್ದ ಮಾಲಿನ್ಯ, ಆ ಒಂದು ಶಬ್ದದಿಂದಾಗಿ ಇಲ್ಲಿ ಏನು ಗಣಪತಿಯ ಏನು ಸಾತ್ವಿಕತೆ ಏನಿದೆ ಅದೆಲ್ಲವೂ ನಷ್ಟ ಆಗ್ತದೆ. ಅದಕ್ಕೆ ಒಂದು ಆದರ್ಶವಾಗಿ ಭಕ್ತಿ ಗೀತೆಗಳು ಅಥವಾ ಒಂದು ಭಕ್ತಿಗೆ ಬೇಕಾದಷ್ಟು ನಮಗೆ ಭಜನೆಗಳಿರ್ಬೋದು, ದಾಸರ ಹಾಡುಗಳಿರ್ಬೋದು, ಯಾವುದೇ ರೀತಿ ಇರ್ಬೋದು, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿದರೆ ಅದಕ್ಕೂ ಈ ಒಂದು ಗಣಪತಿಯ ಒಂದು ಪೂಜೆಗೂ ಒಂದು ಕೂಡಿ ಬಂದು ಅಲ್ಲಿ ಒಂದು ರೀತಿಯಲ್ಲಿ ವಾತಾವರಣ, ಒಂದು ರೀತಿಯಲ್ಲಿ ಬಂದವರಿಗೂ ಕೂಡ ಒಂದು ರೀತಿಯಲ್ಲಿ ಭಾವ ನಿರ್ಮಾಣ ಆಗ್ತದೆ, ಆ ಭಕ್ತಿ ನಿರ್ಮಾಣ ಆಗ್ತದೆ. ಬಂದವರಿಗೂ ಅವರ ಕಷ್ಟಗಳನ್ನು ಒಂದು ಭಗವಂತನಲ್ಲಿ ಗಣಪತಿಯಲ್ಲಿ ಒಂದು ಯಾಚನೆ ಮಾಡ್ಲಿಕ್ಕೂ ಒಂದು ಅವಕಾಶ ಅಲ್ಲಿ ನಿರ್ಮಾಣ ಆಗ್ತದೆ. ಇದು ಬಿಟ್ಟು ಇಲ್ಲಿ ಭಕ್ತಿಯಿಂದ ಇದು ಮಾಡುವಾಗ ವಾತಾವರಣದಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಆ ರೀತಿ ಮಾಡಿದಾಗ ಇವತ್ತು ಒಂದು ರೀತಿಯಲ್ಲಿ ಲಕ್ಷ್ಮೀ ಪೈ ಅವರು ಹೇಳಿದಾಗೇನೆ ಇವತ್ತೆಲ್ಲ ಕಡೆ ಒಂದು ನೆಗೆಟಿವಿಟಿ ಅಂದ್ರೆ ಇವತ್ತು ಅನಿಷ್ಟ ಶಕ್ತಿಗಳ ಜಾಸ್ತಿ ಆಗ್ತಾ ಇದೆ, ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಉತ್ಸವವನ್ನು ಮಾಡಿ ಹಬ್ಬಗಳನ್ನು ಮಾಡಿ ಅದನ್ನು ಸಾತ್ವಿಕತೆ ಹೆಚ್ಚು ಮಾಡಲಿಕ್ಕೆ ಒಂದು ಕೊಟ್ಟ ಅವಕಾಶ, ನಾವು ಈಗ ಇದೊಂದು ದಕ್ಷಿಣಾಯನದಲ್ಲಿ ಹೆಚ್ಚೆಚ್ಚು ಅನಿಷ್ಟ ಶಕ್ತಿಗಳ ತೊಂದರೆ ಇರ್ತದೆ. ನೀವು ಹೇಳಿದಾಗೇನೆ ಇವತ್ತೆಲ್ಲ ಕಡೆ ಅಪಘಾತಗಳು, ಅನಾಹುತಗಳು, ಸಾವು ನೋವುಗಳು ಹೆಚ್ಚಾಗಿ ಈ ಸಮಯದಲ್ಲಿ ಸಂಭವಿಸ್ತದೆ, ಸುಮಾರು ಜನವರಿ ತನಕ. ಅದಕ್ಕೆ ಭಗವಂತ ಏನು ಮಾಡಿದ್ದಾರೆ, ಈ ಅನಿಷ್ಟ ಶಕ್ತಿಗಳ ಇದನ್ನು ದೂರ ಮಾಡ್ಬೇಕಂತೇಳಿ ನಾಗರ ಪಂಚಮಿ ಬಂತು, ಕೃಷ್ಣಾಷ್ಟಮಿ ಬಂತು, ಗಣೇಶೋತ್ಸವ ಬಂತು, ಸಾಲ ಹಬ್ಬಗಳನ್ನು, ದೀಪಾವಳಿ ತನಕ ಹಬ್ಬಗಳನ್ನು ಕೊಟ್ಟರು. ಅಂದ್ರೆ ಪೃಥ್ವಿಯಲ್ಲಿ ಇಂಥ ಹಬ್ಬಗಳನ್ನು ಜಾಸ್ತಿ ಮಾಡಿ ಅದರಲ್ಲಿ ಸಾತ್ವಿಕತೆ ಹೆಚ್ಚು ಮಾಡಿ ಈ ಒಂದು ಅನಿಷ್ಟ ಶಕ್ತಿಗಳ ಒಂದು ಇದನ್ನು ದೂರ ಮಾಡ್ಲಿಕ್ಕಾಗಿ ಇಂಥ ಹಬ್ಬಗಳನ್ನು ಕೊಟ್ಟದ್ದು ನಮಗೆ. ಅದು ವಿಚಾರ ಇವತ್ತು ಇಟ್ಕೊಳ್ಳದೆ ಇನ್ನೂ ಕೂಡ ಅನಿಷ್ಟ ಶಕ್ತಿಗಳ ಪ್ರಭಾವ ಹೆಚ್ಚಾಗುವಂತ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ರೆ ಇದು ನಾವು ಹಿಂದೂ ಸಮಾಜಕ್ಕೆ ಏನನ್ನು ನಾವು ಕೊಡ್ತೀವಿ, ಮುಂದಿನ ಪೀಳಿಗೆಗೆ ಅದನ್ನೇ ಆದರ್ಶದಲ್ಲಿ ತಗೊಂಡು ಇವತ್ತು ಒಂದು ಏನು ನಮ್ಮ ಸಂಸ್ಕೃತಿ ಇದೆ, ಹಿಂದೂ ಧರ್ಮದ ಶ್ರೇಷ್ಠತೆ ಇದೆ, ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆನೇ ಇವತ್ತಿಲ್ಲದಂತಾಗಿದೆ. ಅದಕ್ಕೆ ಇವತ್ತು ನಾವು ಇಂಥ ಕಾರ್ಯಕ್ರಮದಲ್ಲಿ ಒಂದು ಆಯೋಜನೆ ಮಾಡಬೇಕು. ನಮ್ದು ಪ್ರಯತ್ನ ನಿರಂತರವಾಗಿ 15 ವರ್ಷಗಳಿಂದ ನಾವು ಈ ಒಂದು ಪ್ರಯತ್ನವನ್ನು ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ. ಬೇರೆ ಬೇರೆ ಮಾಧ್ಯಮದಿಂದ, ಇವತ್ತು ಪತ್ರಿಕಾ ಮಾಧ್ಯಮ ಇರ್ಬೋದು, ಅಥವಾ ಇಂಥ TV ಮಾಧ್ಯಮಗಳಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಈ ಬೇರೆ ಬೇರೆ ಕರಪತ್ರಗಳನ್ನು ಮಾಡಿ ಮನೆ ಮನೆಗೆ ಹಂಚುವಂಥ ಕಾರ್ಯಕ್ರಮ ಇರ್ಬೋದು, ಪೋಸ್ಟರ್ಗಳನ್ನು ಮಾಡಿ ಯಾವುದು ಯೋಗ್ಯ ರೀತಿಯಲ್ಲಿ ಗಣೇಶೋತ್ಸವ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅದರ ಮೂಲಕ ಜಾಗೃತಿ ಇರ್ಬೋದು. ಈ ಒಂದು ಪ್ರಸಿದ್ಧಿ ಫಲಕದಲ್ಲಿ ಕೂಡ ನಾವು ಅಲ್ಲಲ್ಲಿ ಬರೆದು ನಾವು ಅದನ್ನು ಪ್ರಬೋಧನೆ ಮಾಡುವಂಥದ್ದಿರ್ಬೋದು, ಫ್ಲೆಕ್ಸ್ಗಳನ್ನು ಪ್ರದರ್ಶನ ಮಾಡುವಂಥದ್ದಿರ್ಬೋದು. ಈ ರೀತಿಯಾಗಿ ಅಲ್ಲಲ್ಲಿ ಹೋಗಿ ನಾವು ಪ್ರವಚನಗಳನ್ನು ಮಾಡಿ ಜನರನ್ನು ಜಾಗೃತಿ ಮೂಡಿಸುವಂತ, ಯಾಕಂತಂದ್ರೆ ತಿಳಿದವರು ತಿಳಿಸಿಕೊಟ್ರೆ ಮಾತ್ರ ಒಂದಷ್ಟು ಜನರಿಗೆ ಮಾಹಿತಿ ಸಿಗುವಂತದ್ದು, ಅರ್ಥ ಮಾಡ್ಕೊಳ್ಬಹುದು. ಒಂದು ಹಿಂದೂ ಧರ್ಮದಲ್ಲಿ ಹೀಗೆ ಹೇಳ್ತದೆ, ಯಾರು ಪಾಪ ಮಾಡ್ತಾರೆ ಅದು ಅವರಿಗೆ ಪಾಪ ತಟ್ಟಿಯೇ ತರ್ತದೆ, ಆದ್ರೆ ಆ ಪಾಪವನ್ನು ನೋಡಿದ ನಮಗೂ ಕೂಡ ಅದು ಪಾಪ ಬರ್ತದೆ ಅಂತೇಳಿ ಧರ್ಮದಲ್ಲಿ ಹೇಳಿದೆ. ಅದಕ್ಕೆ ಅಲ್ಲಿ ಏನು ಇವತ್ತು ಪಾಪಕೃತ್ಯಗಳು ನಡೀತದಲ್ಲ, ಆ ಪಾಪಕೃತ್ಯಗಳು ಅವರಿಂದಲೂ ಆಗ್ಬಾರ್ದು, ಆ ನೋಡಿದ ನಾವು ಕೂಡ ಅದನ್ನು ಅವರಿಗೆ ಸಾಕ್ಷಿ ಕೂಡ ಆಗ್ಬಾರ್ದು. ಅದಕ್ಕೋಸ್ಕರ ಅವರಿಗೆ ನಾವು ತಿಳಿಸುವಂತ ವ್ಯವಸ್ಥೆಯನ್ನು ಇವತ್ತು ಸಂಸ್ಥೆಯ ಸಮಿತಿ ಈ ರೀತಿ ಮಾಡ್ತಾ ಇದೆ. ನಮ್ಮ ಈ ಒಂದು ಪ್ರಯತ್ನಕ್ಕೆ ಅಷ್ಟು ಕಡೆ ಇವತ್ತು ಬದಲಾವಣೆಗಳನ್ನು ಕೂಡ ನೋಡ್ತೇವೆ. ಅದು ಏನು ಸಾಲದು. ಇವತ್ತು ಎಲ್ಲ ಹಿಂದೂ ಸಮಾಜ ಇವತ್ತು ಈ ರೀತಿ ಎಚ್ಚೆತ್ಕೊಳ್ಬೇಕಾಗಿದೆ. ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕವಾಗಿ ಆಗ್ಬೇಕು. ಬಹುಶಃ ನಮ್ಮ ಹಿಂದೂ ಸಮಾಜ ಕೂಡ ಒಗ್ಗಟ್ಟಿನಿಂದ ಸೇರಿಕೊಳ್ಬೇಕು, ಒಗ್ಗಟ್ಟಿನಿಂದ ಎಲ್ಲರೂ ಒಂದು ನಿರ್ಧರಿಸಬೇಕು, ಹೀಗೆ ಇರಬೇಕು ಒಂದು ಚೌಕಟ್ಟು ಹಬ್ಬದ್ದು ಅನ್ನುವಂತ. ಇತರರಲ್ಲಿ ನೋಡಿದರೆ ಧರ್ಮದ ಪ್ರಕಾರ ಅವ್ರದ್ದು ಇದೇನು ಪಾಲನೆ ಹೇಗೆ ಮಾಡ್ತಾರೆ, ಅದು ನಮ್ಮಲ್ಲಿ ಕೂಡ ಅದೇ ರೀತಿ ಮಾಡಿ ಪ್ರಯತ್ನ ಮಾಡಬೇಕು. ಈ ಒಂದು ನಮ್ಮ ಶ್ರೇಷ್ಠವಾದ ಏನು ಸಂಸ್ಕೃತಿ ಇರ್ಬೋದು, ಸಂಸ್ಕಾರ ಇರ್ಬೋದು, ಮುಂದಿನ ಪೀಳಿಗೆಗೆ ಕೊಡುವಂಥ ಒಂದು ಅವಕಾಶ ಇಲ್ಲಿ ಆಗಬೇಕೆನ್ನುವಂಥ ಉದ್ದೇಶ ನಮ್ಮದು. ಈಗ ಗಣಪತಿ ಅಂತಂದ ಕೂಡಲೇ ಬಲಮುರಿ ಗಣಪತಿ, ಎಡಮುರಿ ಗಣಪತಿ ಎಂಬುದಾಗಿ
ಒಂದಷ್ಟು ಮಕ್ಕಳಿಗೂ ಕೂಡ ಗುರುತಿಸುವಂತಹ, ಯಾಕಂತಂದ್ರೆ ನೀವು ಆಗಲೇ ಹೇಳಿದ್ರಿ ಗಣಪತಿ ಅಂದ್ರೆ ಎಲ್ಲರಿಗೂ ಇಷ್ಟ, ಎಲ್ಲರೂ ಗಣಪತಿ ದೇವರನ್ನ ಪ್ರೀತಿಸ್ತಾರೆ ಅಂತ. ಬಹುಶಃ ಹಾಗೆ ಎಡಮುರಿ ಬಲಮುರಿ ಗಣಪತಿಯನ್ನ ಎಲ್ಲರೂ ಕೂಡ ಆ ಡಿಫರೆನ್ಸ್ ಅನ್ನ ಕಂಡುಹಿಡಿತಾರೆ, ವ್ಯತ್ಯಾಸವನ್ನ ಗುರುತಿಸ್ತಾರೆ. ಆದ್ರೆ ನಿಜವಾಗಿಯೂ ಅದರ ಹಿನ್ನೆಲೆ ಏನು, ಎಡಮುರಿ ಗಣಪತಿ ಬಲಮುರಿ ಗಣಪತಿ ಅಂದ್ರೆ ಏನು, ಅದನ್ನ ಎಲ್ಲೆಲ್ಲಿ ಪೂಜಿಸ್ತಾರೆ, ಯಾಕೆ ಅದು ಗಣಪತಿಯ ಒಂದು ರೂಪ ಹಾಗೆ ಇದೆ ಅನ್ನುವಂಥದ್ರ ಬಗ್ಗೆ. ಸಮಾಜದಲ್ಲಿ ಧರ್ಮ ಶಿಕ್ಷಣದ ಅಭಾವದಿಂದ ಇದೆಲ್ಲ ಜ್ಞಾನ ಇವತ್ತು ಹೆಚ್ಚಿನವರಿಗೆ ಇರುವುದಿಲ್ಲ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಯಾಕಂದರೆ ಈ ಮಾಧ್ಯಮದಿಂದ ಸಮಾಜದಲ್ಲಿ ಜ್ಞಾನದ ಪ್ರಸಾರ ಆಗ್ತಾ ಇದೆ. ಇವತ್ತು ನಾವು ಗಣಪತಿಯನ್ನು 2 ರೂಪದಲ್ಲಿ ನೋಡ್ತೇವೆ, ಒಂದು ಬಲಮುರಿ ಗಣಪತಿ, ಒಂದು ಎಡಮುರಿ. ಇದರ ಅರ್ಥ, ಯಾವ ಗಣಪತಿಯ ವಿಗ್ರಹದಲ್ಲಿ ಅಥವಾ ಚಿತ್ರದಲ್ಲಿ ಸೊಂಡಿಲು ಬಲಗಡೆಗೆ ತಿರುಗಿಕೊಂಡಿದೆ ಅದು ಬಲಮುರಿ ಗಣಪತಿ. ಅದನ್ನು ದಕ್ಷಿಣಾಭಿಮುಖಿ ಮೂರ್ತಿ ಅಂತ ಹೇಳ್ತೇವೆ ನಾವು. ದಕ್ಷಿಣ ಅಂದರೆ ಬಲ ದಿಕ್ಕು. ನಾವು ಪೂರ್ವಾಭಿಮುಖವಾಗಿ ಮುಖ ಮಾಡಿ ನಿಂತರೆ ನಮ್ಮ ಬಲ ಬದಿಗೆ ನಾವು ದಕ್ಷಿಣ ದಿಕ್ಕು ಅಂತ ಹೇಳ್ತೇವೆ. ಯಾವ ಗಣಪತಿಯ ಸೊಂಡಿಲು ಬಲಕ್ಕೆ ತಿರುಗಿಕೊಂಡಿದೆ ಅದು ಅತ್ಯಂತ ಶಕ್ತಿಶಾಲಿಯಾದಂಥ ಮೂರ್ತಿ ಅಂತ. ಯಾಕೆ ಕಾರಣ? ಯಾಕಂತ ಹೇಳಿದರೆ, ಶರೀರದ ಬಲಭಾಗದಲ್ಲಿ ಸೂರ್ಯನಾಡಿ ಇರ್ತದೆ. ಸೂರ್ಯನಾಡಿ ಅಂದರೆ ತೇಜ ತತ್ವಕ್ಕೆ ಸಂಬಂಧಪಟ್ಟದ್ದು. ತೇಜ ಅಂದರೆ ಅಗ್ನಿ, ತುಂಬ ಶಕ್ತಿಶಾಲಿ ಆಗಿರುವಂಥದ್ದು. ಆ ಮೂರ್ತಿಯಲ್ಲಿ ತತ್ವದ ಪ್ರಮಾಣ ಅತ್ಯಧಿಕವಾಗಿರುವುದರಿಂದ ಅಂತಹ ಮೂರ್ತಿಗಳನ್ನು ನಮ್ಮಂತಹ ಸಾಮಾನ್ಯರ ಮನೆಗಳಲ್ಲಿಟ್ಟು ಪೂಜೆ ಮಾಡೋದಿಲ್ಲ. ಬಲಮುರಿ ಗಣಪತಿಯನ್ನು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೆ. ಯಾಕಂದರೆ ಅಂತಹ ಶಕ್ತಿಶಾಲಿ ಗಣಪತಿಯ ಪೂಜೆ ನಮ್ಮದು ಕರ್ಮಕಾಂಡದ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಮಾಡಬೇಕು. ಆದರೆ ನಮ್ಮಂಥ ಸಾಮಾನ್ಯರ ಗೃಹಸ್ಥರ ಮನೆಗಳಲ್ಲಿ ಆ ರೀತಿ ಗಣಪತಿಯನ್ನು 365 ದಿವಸ ಪೂಜಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜನನ, ಮರಣ, ಸೂತಕ ಇದೆಲ್ಲ ಬರ್ತದೆ ನಮ್ಮಂತಹ ಗೃಹಸ್ಥರ ಮನೆಗಳಲ್ಲಿ. ದೇವಸ್ಥಾನ ಹಾಗಲ್ಲ. ಅಲ್ಲಿ ನಿರಂತರ ಪಾವಿತ್ರ್ಯವನ್ನು ರಕ್ಷಣೆ ಮಾಡಿ ಕರ್ಮಕಾಂಡದ ಎಲ್ಲ ಕಟ್ಟುಕಟ್ಟಳೆ ಪಾಲನೆ ಮಾಡಿಕೊಂಡು ಪೂಜಿಸಲಾಗ್ತದೆ. ಅದಕ್ಕಾಗಿ ಈ ಒಂದು ಬಲಮುರಿ ಗಣಪತಿಯನ್ನು ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಮಾತ್ರ ಪೂಜಿಸಬೇಕು. ಮನೆಯಲ್ಲಿ ಇಟ್ಟು ಪೂಜಿಸುವುದು ಸೂಕ್ತ ಅಲ್ಲ. ಆದರೆ ಎಡಮುರಿ ಗಣಪತಿ ಅಂದರೆ ಸೊಂಡಿಲು ಎಡಗಡೆಗೆ ತಿರುಗಿಕೊಂಡಿರುವಂತಹ ಗಣಪತಿಯನ್ನು ನಮ್ಮಂತಹ ಸಾಮಾನ್ಯರ ಮನೆಗಳಲ್ಲಿ ನಾವು ಇಟ್ಟು ಪೂಜಿಸಬೇಕು. ಯಾಕಂದರೆ ದೇಹದ ಎಡಭಾಗದಲ್ಲಿ ಚಂದ್ರನಾಡಿ ಇದೆ. ಚಂದ್ರನಾಡಿ ಅಂದರೆ ಶೀತಲತೆಯನ್ನು ಕೊಡುವಂಥದ್ದು. ಅದು ಅಧ್ಯಾತ್ಮಕ್ಕೆ ಪೂರಕವಾಗಿರುವಂಥದ್ದಾಗಿದೆ, ಆನಂದವನ್ನು ನೀಡುವಂಥದ್ದಾಗಿದೆ. ಹಾಗಾಗಿ ನಮಗೆ ಮನೆಯಲ್ಲಿ ನಾವು ಪೂಜಿಸಬೇಕಾದ್ರೆ ವಿಗ್ರಹ ಇರ್ಬೋದು, ಭಾವಚಿತ್ರ ಇರ್ಬೋದು, ಸೊಂಡಿಲು ಬದಿಗೆ ತಿರುಗಿರುವಂತಹ ಗಣಪತಿಯನ್ನು ಪೂಜಿಸಿದರೆ ಅದು ಒಳ್ಳೆಯದು. ಯಾಕಂದರೆ ನಮಗಲ್ಲಿ ಕರ್ಮಕಾಂಡದ ಕಟ್ಟುಕಟ್ಟಳೆಯನ್ನು ಬಲಮುರಿಗೆ ಹೇಗೆ ಪಾಲಿಸಬೇಕು ಹಾಗೆ ಇಲ್ಲಿ ಅಷ್ಟು ಕಟ್ಟುಕಟ್ಟಳೆ ಪಾಲಿಸಬೇಕಂತ ಇರುವುದಿಲ್ಲ. ಹಾಗಾಗಿ ಜನಸಾಮಾನ್ಯರ ಮನೆಗಳಲ್ಲಿ ಎಡಮುರಿ ಗಣಪತಿಯನ್ನು ನಾವು ಪೂಜಿಸಿದರೆ ಅದರಿಂದ ನಮಗೆ ತುಂಬ ಲಾಭ. ಅದು ನಮಗೆ ಅಧ್ಯಾತ್ಮಕ್ಕೆ ಪೂರಕವಾಗಿ ಆನಂದ ನೀಡುವಂತಹ ತತ್ವ ಆಗಿರೋದ್ರಿಂದ ಮನೆಯಲ್ಲಿ ನಾವು ಎಡಮುರಿ ಗಣಪತಿಯನ್ನು ಪೂಜಿಸಿಕೊಂಡು ದೇವಸ್ಥಾನದಲ್ಲಿ ಬಲಮುರಿ ಗಣಪತಿಯನ್ನು ಪೂಜಿಸುವ ವಾಡಿಕೆ ಇದೆ. ಹೀಗೆ ಅಂದರೆ ದೇವಸ್ಥಾನದಲ್ಲಿ ಗಣಪತಿಯನ್ನು ಪೂಜಿಸ್ತಾರೆ. ಗಣಪತಿ ಇದ್ರೂ ಕೂಡ ಈ ಗಣಪತಿ ಹಬ್ಬ ಅಥವಾ ಗಣೇಶ ಚತುರ್ಥಿ ಬಂತು ಅಂದರೆ ನೂತನ ಮೂರ್ತಿಯನ್ನು, ಹೊಸ ಮೂರ್ತಿಯನ್ನು ತಂದು, ಅದು ಮನೆಯಲ್ಲಾಗಿರಬಹುದು, ಬೇರೆ ದೇವಸ್ಥಾನ ಅಥವಾ ಇನ್ನೆಲ್ಲಿ ಕೂಡ ಆಗಿರಬಹುದು, ಹೊಸ ಮೂರ್ತಿಗಳನ್ನು ತಂದು, ನೂತನ ಮೂರ್ತಿಗಳನ್ನು ತಂದು ಪೂಜಿಸುವಂತಹ ಕ್ರಮ ಇದೆ, ಆ ಪದ್ಧತಿ ಇದೆ. ಅದು ಯಾಕೆ? ಅದನ್ನು ಕೂಡ ಧರ್ಮಶಾಸ್ತ್ರವೇ ನಮ್ಗೆ ಹೇಳಿಕೊಟ್ಟಿದೆ. ಈಗ ಎಲ್ಲರ ಮನೆಗಳಲ್ಲಿ ಗಣಪತಿಯ ವಿಗ್ರಹ ಇದೆ ಅಥವಾ ಭಾವಚಿತ್ರ ಇದೆ, ಆದರೂ ನಾವು ಗಣೇಶ ಚತುರ್ಥಿಯ ದಿವಸ ಹೊಸ ಮೂರ್ತಿ ತಂದು ಪೂಜಿಸ್ತೇವೆ. ಹೌದು. ಯಾಕೆ? ಇದಕ್ಕೆ ಕಾರಣ ಏನಂದರೆ, ಆ ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಬ್ರಹ್ಮಾಂಡದಲ್ಲಿ ಇತರ ದಿನಗಳಿಗಿಂತ 1,000 ಪಟ್ಟು ಹೆಚ್ಚು ಗಣಪತಿಯ ತತ್ವ ಬರ್ತದೆ. ಅಂತಹ ತತ್ವವನ್ನು ಮನೆಯಲ್ಲಿಟ್ಟಂತಹ ವಿಗ್ರಹದಲ್ಲಿ ಆವಾಹನೆ ಮಾಡಿ ಪೂಜಿಸಿದರೆ ಆ ಮೂರ್ತಿ ಜಾಗೃತ ಆಗ್ತದೆ. 1,000 ಪಟ್ಟು ಹೆಚ್ಚು ತತ್ವ ಅದರಲ್ಲಿ ಬರ್ತದೆ. ಮತ್ತು ಅದನ್ನು ನಮಗೆ 365 ದಿವಸ ಕರ್ಮಕಾಂಡದ ನಿಯಮಗಳನ್ನು ಪಾಲಿಸಿ ಪೂಜಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಸಾಮಾನ್ಯರು, ಮನೆಯಲ್ಲಿ ಜನನ ಮರಣ ಬರ್ತದೆ, ಸೂತಕ ಆಗ್ತದೆ, ಏನೆಲ್ಲ ನಮಗೆ ಅಶುದ್ಧಿಗಳಾಗ್ತದೆ. ಆಗ ನಮಗೆ ಆ 1000 ಪಟ್ಟು ತತ್ವ ಬಂದಂತಹ ಮೂರ್ತಿಯನ್ನು 365 ದಿವಸ ಪೂಜಿಸ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅದಕ್ಕೆ ಮನೆಯಲ್ಲಿ ನಿತ್ಯ ಪೂಜೆ ಮಾಡುವ ಗಣಪತಿ ಹಾಗೇ ಇರ್ತದೆ. ಹೊಸದಾಗಿ ನಿರ್ಮಾಣ ಮಾಡಿದಂತಹ, ಅದು ಸಹ ಮುಖ್ಯವಾಗಿ ಆವೆ ಮಣ್ಣು ಅಥವಾ ಜೇಡಿ ಮಣ್ಣಿನಿಂದ ಮಾಡಿದ ಮೂರ್ತಿ ತಂದು ಅಲ್ಲಿ ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಆ ತತ್ವವನ್ನು ಆವಾಹನೆ ಮಾಡಿ ಪೂಜೆ ಮಾಡೋದ್ರಿಂದ ಆ ವಿಗ್ರಹದಿಂದ ನಮಗೆ 1000 ಪಟ್ಟು ಹೆಚ್ಚು ತತ್ವ ಸಿಗ್ತದೆ. ಅದರ ನಂತರ ಅದನ್ನು ವಿಸರ್ಜನೆ ಮಾಡೋದು ಹಿಂದೂ ಧರ್ಮದ ಒಂದು ಸರ್ವಶ್ರೇಷ್ಠ ಇದು ಸಿದ್ಧಾಂತ. ನಮ್ಮಲ್ಲಿ ಆವಾಹನೆ ಮಾಡುವ ಪದ್ಧತಿಯೂ ಇದೆ, ವಿಸರ್ಜನೆ ಮಾಡುವ ಪದ್ಧತಿ ಇದೆ. ಆ ತತ್ವವನ್ನು ಬ್ರಹ್ಮಾಂಡದಿಂದ ಪ್ರಚಂಡ ಪ್ರಮಾಣದಲ್ಲಿ ಸೆಳೆದುಕೊಳ್ಳುವುದಂದ್ರೆ ಪ್ರಾಣ ಪ್ರತಿಷ್ಠೆ ಮಾಡುವುದು.
ಈಗ ದೇವಾಲಯದಲ್ಲಿ ಕೂಡ ನಾವು ಪ್ರಾಣ ಪ್ರತಿಷ್ಠೆ ಮಾಡದೆ ಅಲ್ಲಿ ಪೂಜೆ ಶುರು ಮಾಡೋದಿಲ್ಲ. ಯಾಕಂದ್ರೆ ಅದು ಕೇವಲ ವಿಗ್ರಹ ಮಾತ್ರ ಮೊದಲು. ಆದ್ರೆ ಅದನ್ನೆಲ್ಲ ರೀತಿಯ ಆಗಮಶಾಸ್ತ್ರ ಎಲ್ಲದರ ಪ್ರಕಾರ ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ನಾವು ದೇವರು ಅಂತ ಹೇಳಿ ಪೂಜೆ ಮಾಡ್ತೇವೆ. ಅದೇ ಪ್ರಕಾರ ಆವೆ ಮಣ್ಣಿನಿಂದ ಮಾಡಿದ ಒಂದು ಸಾಮಾನ್ಯ ಮೂರ್ತಿ ಅದು ಪ್ರಾಣ ಪ್ರತಿಷ್ಠೆ ಮಾಡುವ ತನಕ ಅದರಲ್ಲಿ ತತ್ವ ಇಲ್ಲ. ಆದ್ರೆ ಮೂರ್ತಿ ಶಾಸ್ತ್ರಾನುಸಾರ ಆಗಮಶಾಸ್ತ್ರಾನುಸಾರ ಮಂತ್ರೋಚ್ಚಾರಣೆ ಮಾಡಿ ಮಾಡಬೇಕಾದಂತಹ ಎಲ್ಲ ಪೂಜಾ ವಿಧಿ ಮಾಡಿದ ನಂತರ ಅಲ್ಲಿ ಆ ತತ್ವ ಬರ್ತದೆ. 1000 ಪಟ್ಟು ಹೆಚ್ಚು ತತ್ವ ಬಂದಂತಹ ಮೂರ್ತಿ ವರ್ಷವಿಡೀ ಪೂಜೆ ಮಾಡ್ಲಿಕ್ಕೆ ಖಂಡಿತ ಯಾರಿಂದಲೂ ಸಾಧ್ಯ ಇಲ್ಲ. ಅದನ್ನು 1 ದಿವಸ 2 ದಿವಸ 5 ದಿವಸ ನಮ್ಗೆ ಲೆಕ್ಕ ಇದೆ. 7 ದಿವಸ ಗರಿಷ್ಠ 10 ದಿನ ಅನಂತ ಚತುರ್ದಶ ತನಕ ಗಣಪತಿಯನ್ನಿಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಅದನ್ನು ನಾವು ಪುನಃ ಆ ಸ್ಥಾನಕ್ಕೆ ಆ ತತ್ವವನ್ನು ವಿಸರ್ಜನಾ ಪೂಜೆ ಅಂತ ಪುರೋಹಿತರು ಮಾಡ್ತಾರೆ. ಬಂದಂತಹ ತತ್ವವನ್ನು ಪ್ರಾರ್ಥಿಸಿಕೊಂಡು ನೀನು ಪುನಃ ನಿನ್ನ ಸ್ವಸ್ಥಾನಕ್ಕೆ ಮರಳು, ಮುಂದಿನ ವರ್ಷ ಮತ್ತೊಮ್ಮೆ ಬಾ, ಪುನರಾಗಮನಾಯಚ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿನ್ನನ್ನು ಕರಿತೇನೆ, ಆಗ ಬಂದು ನನ್ನ ಅನುಗ್ರಹ ಮಾಡು, ಇಷ್ಟು ಹೊತ್ತು ಮಾಡಿದ ಪೂಜೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ನನ್ನು ಕ್ಷಮಿಸು ಅಂತ ಹೇಳಿ ದೇವರಲ್ಲಿ ಬೇಡಿ ಆ ಬಂದಂತಹ 1000 ಪಟ್ಟು ತತ್ವವನ್ನು ಪುನಃ ಅದರ ಸ್ವಸ್ಥಾನಕ್ಕೆ ಕಳಿಸುವಂತಹ ವಿಶಿಷ್ಟ ಪದ್ಧತಿ ಮತ್ತು ಆ ವಿಗ್ರಹವನ್ನು ವಿಸರ್ಜನೆ ಮಾಡಿ. ಇದೇ ಕಾರಣಕ್ಕೆ ನಾವು ಗಣೇಶ ಚತುರ್ಥಿಯ ದಿವಸ ಹೊಸ ವಿಗ್ರಹ ತಂದು ಅದರಲ್ಲಿ 1000 ಪಟ್ಟು ತತ್ವ ಆಕರ್ಷಣೆ ಮಾಡಿ ಅದರ ಲಾಭ ಪಡ್ಕೊಂಡು ಪೂಜೆ ಮಾಡಿ ಪುನಃ ಅದನ್ನು ಕಳಿಸುವಂತಹ ಒಂದು ಶ್ರೇಷ್ಠವಾದ ಪದ್ಧತಿ ಹಿಂದೂ ಧರ್ಮದಲ್ಲಿ ಉಂಟು. ಇದನ್ನು ನಾವು ನವರಾತ್ರಿಯಲ್ಲಿ ಕೂಡ ಮಾಡ್ತೇವೆ. ಆ ಒಂದು ಶಾರದಾ ವಿಗ್ರಹವನ್ನು ತರ್ತೇವೆ. ಆ ನವರಾತ್ರಿಯ ಕಾಲಾವಧಿಯಲ್ಲಿ ಬಂದಂತಹ ದೇವಿ ತತ್ವವನ್ನು ಆಕರ್ಷಣೆ ಮಾಡಿ ಪೂಜೆ ಮಾಡಿ ಅವಳನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಬರುವ ವರ್ಷ ಕರೀತೇವೆ. ಇದು ನಮ್ಮ ಹಿಂದೂ ಧರ್ಮದ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಉಪಾಸನಾ ಪದ್ಧತಿ. ಇನ್ನು ಗಣಪತಿಯನ್ನ ವಿಸರ್ಜಿಸುವಾಗ ಹರಿಯುವ ನೀರಲ್ಲೇ ವಿಸರ್ಜಿಸಬೇಕು ಅನ್ನುವಂಥದ್ದು ಕೂಡ ವಾಡಿಕೆ ಇದೆ, ಅಥವಾ ಒಂದು ಏನು ಹೇಳುವಂಥದ್ದು ಒಂದು ಅದು ಕೂಡ ಒಂದು ಪದ್ಧತಿ ಅಂತಾನೆ ಹೇಳಬಹುದು. ಅದು ಯಾಕೆ, ಅದರ ಹಿನ್ನೆಲೆ ಏನು? ಹೌದು, ಈಗ ನಾವು ಆವಾಹನೆ ಮಾಡಿ ಪೂಜಿಸಿದಂತಹ ಆ ವಿಗ್ರಹ ವಿಸರ್ಜನೆಯನ್ನು ನಾವು ಹರಿಯುವ ನೀರಿನಲ್ಲಿ ಮಾಡಿದರೆ ಎಲ್ಲಕ್ಕಿಂತ ಶ್ರೇಷ್ಠ ಸೂಕ್ತವಾದದ್ದು. ಯಾಕಂದ್ರೆ ಅಲ್ಲಿ ತತ್ವವನ್ನು ನಾವು ವಿಸರ್ಜನೆ ಮಾಡಿದ್ರೂ ಕೂಡ ಆ ದೇವತಾ ತತ್ವದ ಚೈತನ್ಯ ಆ ಮೂರ್ತಿಯಲ್ಲಿ ಉಳ್ಕೊಂಡಿರ್ತದೆ. ಆ ದೃಷ್ಟಿಯಿಂದ ಆ ಚೈತನ್ಯಮಯವಾದಂತಹ ಮೂರ್ತಿಯನ್ನು ಹರಿಯುವಂತಹ ನದಿಯ ನೀರಿನಲ್ಲಿ ನಾವು ಅದನ್ನು ವಿಸರ್ಜನೆ ಮಾಡಿದ್ರೆ ಅದು ಅದರಲ್ಲಿ ಕರಗಿ ಆ ತತ್ವ ಅದರಲ್ಲಿ ಕರಗಿ ಅದು ದೂರ ದೂರದ ತನಕ ನದಿ ಹರ್ಕೊಂಡು ಹೋಗ್ತದೆ, ಮತ್ತೆ ಅದು ಸಮುದ್ರ ಸೇರ್ತದೆ. ಎಲ್ಲಿ ತನಕ ಆ ನದಿಯ ನೀರು ಹರ್ಕೊಂಡು ಹೋಗ್ತದೆ ಅಲ್ಲಿ ಇರುವಂತಹ ಅಕ್ಕಪಕ್ಕದಲ್ಲಿ ವಾಸ ಮಾಡುವ ಜನರಿಗೂ ಅದರಿಂದ ಲಾಭ, ಮತ್ತು ಆ ನೀರು ಬಾಷ್ಪೀಭವನ ಆಗ್ತದೆ. ನಮ್ಗೆ ಗೊತ್ತಿದೆ ಮೋಡ ಹೇಗೆ ನಿರ್ಮಾಣ ಆಗುದು, ನದಿ ಸಮುದ್ರದ ನೀರು ಆವಿಯಾಗಿ ಹೋಗಿ ಮೋಡ ಆಗಿ ಮತ್ತೊಮ್ಮೆ ನಮ್ಗೆ ಸಿಗ್ತದೆ. ಅದು ಬಾಷ್ಪೀಭವನ ಅಂತ ಹೇಳ್ತೇವೆ. ಈ ಚೈತನ್ಯಮಯವಾದಂತಹ ನೀರು ಬಾಷ್ಪೀಭವನ ಆಗಿ ಇಡೀ ಪೃಥ್ವಿಯ ಮೇಲೆ ಅದು ಮಳೆಯಾಗಿ ಸುರಿತದೆ. ಅಂದ್ರೆ ಆ ದೇವತಾ ತತ್ವ ಜನರಿಗೆ ಹೆಚ್ಚು ಲಾಭ ಆಗ್ಬೇಕೆಂಬುದಕ್ಕಾಗಿ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು. ಇವತ್ತು ಯಾರಿಗಾದ್ರೂ ಅಡಚಣೆ ಇದ್ರೆ ಕೆರೆಯಲ್ಲಿ ಮನೆ ಬಾವಿಯಲ್ಲಿ ಕೂಡ ಮಾಡ್ತಾರೆ. ಅದು ಕೂಡ ಆ ತತ್ವ ಅವರಿಗೆ ಲಾಭವೇ ಆಗ್ತದೆ. ಆದ್ರೆ ಇವತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದಂತಹ ಮೂರ್ತಿಯನ್ನು ಆ ರೀತಿ ವಿಸರ್ಜನೆ ಮಾಡಿದ್ರೆ ಅಲ್ಲಿ ತತ್ವದ ಲಾಭ ಆಗುದಿಲ್ಲ. 1000 ಪಟ್ಟು ಹೆಚ್ಚು ತತ್ವ ಕೂಡ ಆ ವಿಗ್ರಹದಲ್ಲಿ ಬರುವುದಿಲ್ಲ. ಕೇವಲ ಆವೇ ಮಣ್ಣಿನಿಂದ ಮಾಡಿದ್ದ ಮೂರ್ತಿಯಲ್ಲಿ ಮಾತ್ರ 1000 ಪಟ್ಟು ಹೆಚ್ಚು ತತ್ವ ಬರ್ತದೆ. ಅದನ್ನು ನಾವು ಬಾವಿಯಲ್ಲಿ ಅಥವಾ ನದಿಯಲ್ಲಿ ಹಾಕಿದ್ರೂ ಕೂಡ ಅಲ್ಲಿ ತತ್ವದ ಲಾಭ ಆಗದೆ ಆ ರಾಸಾಯನಿಕಗಳಿಂದ ಹಾನಿ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಇವತ್ತು ಸಮಾಜಕ್ಕೆ ಪ್ರಬೋಧನೆ ನೀಡಿ ಜಾಗೃತ ಮಾಡಬೇಕು. ತತ್ವದ ಲಾಭಕ್ಕಾಗಿ ಮಾಡುವುದು ಹೊರತು ಹಾನಿ ಆಗ್ಲಿಕ್ಕೆ ಮಾಡಬಾರ್ದು. ಈ ಒಂದು ಪ್ರಬೋಧನೆಯನ್ನು ಇವತ್ತು ಸನಾತನ ಸಂಸ್ಥೆಯಿಂದ ನಾವು ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ನಾನಂತೂ ಕಾಯ್ತಾ ಇದ್ದೇನೆ. ಆಗ್ಲೇ ಹೇಳಿದೆ ಇನ್ನು ಸಾಕಷ್ಟು ಮಾತನಾಡ್ಲಿಕ್ಕಿದೆ, ಆದ್ರೆ ಅದಕ್ಕಿಂತ ಮುಂಚೆ ಮತ್ತೊಂದು ಪುಟ್ಟ ವಿರಾಮ. ವೀಕ್ಷಕರ, ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲಿಕ್ಕಿದೆ. ಗಣಪತಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಮಾತನಾಡಲಿಕ್ಕಿದ್ದಾರೆ, ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಕೆನರಾ ಬ್ಯಾಂಕ್, ವಿಶ್ವ ಇಂಡಸ್ಟ್ರೀಸ್ ಅಲೆವೂರು, ಹೋಟೆಲ್ ಮಂದಾರ, ಮಹಿಮಾ ಕೋಕೋನಟ್ ಆಯಿಲ್, ಡಾಕ್ಟರ್ ಉರಾಲ್ಸ್ ವೆರಿಕೋಸಿಸ್ ಕ್ಲಿನಿಕ್, ಚಿತ್ರಕೂಟ ಆಯುರ್ವೇದಿಕ್, ಮಟ್ಟು ಅಸೋಸಿಯೇಟ್ಸ್, ಲಕ್ಷ್ ಡೆವಲಪರ್ಸ್, ಶ್ರೀನಿವಾಸ್ ಶೆಣೈ ಶಿರ್ವಾ, ಗೀತಾಂಜಲಿ ಸಿಲ್ಕ್ಸ್. ವಿರಾಮದ ಬಳಿಕ ಗಣೇಶೋತ್ಸವ ವಾಸ್ತವ ಮತ್ತು ಆದರ್ಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಕಾರ್ಯಕ್ರಮದಲ್ಲಿನ ಮಾತುಕತೆಯನ್ನು ಮುಂದುವರಿಸೋಣ.
ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಗಣೇಶನ ಬಗ್ಗೆ, ಗಣಪತಿ ಚತುರ್ಥಿಯ ಬಗ್ಗೆ, ಗಣಪತಿಯ ಮಹತ್ವದ ಬಗ್ಗೆ ತಿಳಿಸಿಕೊಟ್ರಿ. ಈಗ ನಾವು ಗಣೇಶನನ್ನು ನೋಡುವಾಗ ಗಣೇಶನಿಗೆ ಒಂದು ರೂಪ ಇದೆ, ಅಂದರೆ ಕೈಯಲ್ಲಿ ಪಾಶ ಅಂಕುಶ, ಕಾಲಡಿಯಲ್ಲಿ ಒಂದು ಪುಟ್ಟ ಮೂಷಿಕ ವಾಹನ ಅಂತ ಕೂಡ ಹೇಳ್ತಾರೆ. ಅದು ಯಾಕೆ, ಅಂದರೆ ಮೂಷಿಕ ವಾಹನ ಅನ್ನುವಂಥದ್ದು ಗಣಪತಿ ಹೇಗೆ ಮೂಷಿಕ ವಾಹನ ಆದ ಅಂತ ಎಲ್ಲರ ಮನಸ್ಸಿನಲ್ಲಿ ಇದೊಂದು ಪ್ರಶ್ನೆ ಬರ್ತದೆ. ಮಕ್ಕಳು ಕೂಡ ಕೇಳ್ತಾರೆ, ಅಷ್ಟು ಪುಟ್ಟ ಇಲಿಯ ಮೇಲೆ ಇಷ್ಟು ದೊಡ್ಡ ದೇಹದ ಗಾತ್ರದ ಗಣಪತಿ ಹೇಗೆ ಸವಾರಿ ಮಾಡ್ತಾನೆ ಅಂತ ಹೇಳಿ. ನಮ್ಮ ಮೂರ್ತಿ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ದೇವತಾ ತತ್ವದ ಮಹತ್ವಕ್ಕನುಗುಣವಾಗಿ ಆ ದೇವತೆಗೊಂದು ವರ್ಣ, ಆಕಾರ ಅಥವಾ ಅದರ ವಾಹನ, ಕೈಯಲ್ಲಿರುವಂತಹ ಆಯುಧಗಳು, ಇದೆಲ್ಲವೂ ಧರ್ಮಶಾಸ್ತ್ರಾನುಸಾರ, ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳ್ತೇವೆ ನಾವು, ಅದನ್ನು ನಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಮೂರ್ತ ರೂಪವನ್ನು ಕೊಡುವಂಥದ್ದು. ಅದೆಲ್ಲ ಸಿಂಬಾಲಿಕ್, ಸಾಂಕೇತಿಕವಾದದ್ದು. ಈಗ ನೀವು ಕೇಳಿದ್ರಿ ಗಣಪತಿಯ ಕೈಯಲ್ಲಿ ಪಾಶ ಅಂಕುಶ ಯಾಕೆ ಇದೆ. ಅಂಕುಶ ಎಂಬುದು ದೊಡ್ಡ ಗಾತ್ರದ ಆನೆಯನ್ನು ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಮಾವುತ ಬಳಸುವಂಥದ್ದು. ಅಂಕುಶದಿಂದ ಅವನು ಅಷ್ಟು ದೊಡ್ಡ ಶಕ್ತಿಶಾಲಿ ಆನೆಯನ್ನು ಕಂಟ್ರೋಲ್ ಮಾಡ್ತಾನೆ. ಅದೇ ಪ್ರಕಾರ ಬುದ್ಧಿದಾತ ಗಣಪತಿ, ನಮ್ಮ ಮನಸ್ಸು ಅತ್ಯಂತ ಚಂಚಲ ಮನುಷ್ಯನದ್ದು, ಅಲ್ಲಿ ಇಲ್ಲಿ ಓಡ್ತದೆ. ಗಣಪತಿ ಉಪಾಸನೆ ಮಾಡೋದ್ರಿಂದ ಚಂಚಲ ಮನಸ್ಸು ಏಕಾಗ್ರವಾಗಿ ವಿದ್ಯೆ ಸಂಪಾದಿಸ್ಲಿಕ್ಕೆ, ಜ್ಞಾನ ಸಂಪಾದಿಸ್ಲಿಕ್ಕೆ ಯೋಗ್ಯವಾಗ್ತದೆ. ಅದಕ್ಕೆ ಅಂಕುಶ ಎಂಬುದು ಅವನ ಸಂಕೇತವಾಗಿ ಅವನ ಕೈಯಲ್ಲಿದೆ, ಸಿಂಬಾಲಿಕ್ ಅದು. ಗಣಪತಿ ತತ್ವದ ಉಪಾಸನೆಯಿಂದ ಮನುಷ್ಯನ ಚಂಚಲ ಮನಸ್ಸು ಏಕಾಗ್ರವಾಗಿ ಜ್ಞಾನ ಪ್ರಾಪ್ತಿಯ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಪಾಶ ಅಂದ್ರೆ ನೀವು ಯಾವುದೇ ಒಂದು ಶುಭ ಕಾರ್ಯ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ತೊಂದರೆಗಳು ಬರ್ತದೆ, ವಿಘ್ನಗಳು ಅಥವಾ ಅನಿಷ್ಟ ಶಕ್ತಿಯ ತೊಂದರೆ, ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್. ಅಂತಹ ನಮಗೆ ತೊಂದರೆ ಕೊಡುವ ಎಲ್ಲ ಶಕ್ತಿಗಳನ್ನು ತನ್ನ ಪಾಶದಿಂದ ಬಂಧಿಸಿ ಅದನ್ನು ದೂರ ಮಾಡ್ತಾನೆ ಅಂತ ಅರ್ಥ. ಯಾವಾಗ ನೀವು ಅವನು ಉಪಾಸನೆ ಮಾಡ್ತೀರಿ, ನಿಮ್ಮ ಮನಸ್ಸು ಏಕಾಗ್ರ ಮಾಡ್ತಾನೆ, ಬರುವ ತೊಂದರೆಗಳನ್ನು ನಿವಾರಣೆ ಮಾಡ್ತಾನೆ. ಇದರಿಂದ ನಮಗೆ ಜ್ಞಾನ ಪ್ರಾಪ್ತಿಯ ಮಾರ್ಗದಲ್ಲಿ ಬರುವ ಅಡಚಣೆ ದೂರ ಆಗ್ತದೆ, ಮನುಷ್ಯ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗ್ಬೋದು. ಅದು ಪಾಶಾಂಕುಶದ ಮಹತ್ವ. ಇನ್ನು ಇಲಿಯ ವಿಷಯ ಕೇಳಿದ್ರಿ. ಮೂಷಕ ವಾಹನ ಅಂತಲೇ ಆರಾಧನೆ ಮಾಡ್ತೇವೆ. ಇಲಿ ಎಂಬುದು ನಾವು ನೋಡುವ ಪ್ರಾಣಿ ಅಂತ ಅರ್ಥ ಅಲ್ಲ, ಅಲ್ಲಿ ರಜೋಗುಣದ ಪ್ರತೀಕ, ಅದು ಸಿಂಬಾಲಿಕ್. ರಜೋಗುಣ ಅಂದ್ರೆ ಮನುಷ್ಯನ ಮನಸ್ಸು ಇಲಿಯ ಹಾಗೆ ಚಂಚಲ. ಇಲಿ ಎಂಬ ಪ್ರಾಣಿ ಎಷ್ಟು ಚಂಚಲ ಇರ್ತದೆ ನೋಡಿ, ಒಂದು ಕ್ಷಣ ಅದು ನಿಂತಲ್ಲಿ ನಿಲ್ಲೋದಿಲ್ಲ. ಅದರ ದೇಹವು ಅಲ್ಲಾಡ್ತದೆ, ಅದು ಇಡೀ ದಿವಸ ಓಡಿಕೊಂಡಿರ್ತದೆ. ಅಂತಹ ನಮ್ಮ ಮನಸ್ಸು ಕೂಡ ಯಾವಾಗ ಬಹಿರ್ಮುಖವಾಗ್ತದೆ, ನಿರಂತರದು ಒಂದು ಕಡೆ ನಿಲ್ಲದೆ ಓಡಾಡ್ತಾ ಇರ್ತದೆ. ಅಂತಹ ರಜೋಗುಣಿ ಮನಸ್ಸನ್ನು ನಿಯಂತ್ರಣ ಮಾಡುವವನು, ರಜೋಗುಣದ ಮೇಲೆ ಸವಾರಿ ಮಾಡುವವನು ಎಂಬುದರ ಅರ್ಥ ಮೂಷಕ ವಾಹನ ಅಂತ ಹೇಳಿ. ಹೊರತು ಆ ಒಂದು ಚಿಕ್ಕ ಪ್ರಾಣಿ, ಅದರ ಮೇಲೆ ದೊಡ್ಡ ದೇಹದ ಗಣಪತಿ ಹಾಗೆ ಅಲ್ಲ. ಅವನು ವಾಹನ ಅಂದ್ರೆ ಏನರ್ಥ, ಒಂದು ವಸ್ತುವನ್ನು ನಿಯಂತ್ರಣ ಮಾಡುವವನಿಗೆ ನಾವು ಚಾಲಕ. ವಾಹನ ಅಂದ್ರೆ ಅವನದರ ಮೇಲೆ ನಿಯಂತ್ರಣ ಸಾಧಿಸಿದ್ದಾನೆ. ರಜೋಗುಣಿ ಚಂಚಲ ಮನಸ್ಸನ್ನು ನಿಯಂತ್ರಣ ತರುವವನು ಎಂಬುದಕ್ಕಾಗಿ ಮೂಷಕ ವಾಹನ. ಇದು ಅದರ ಆಕಾರ ಕೂಡ ಹಾಗೆ. ಪರಮಾತ್ಮ ಗಣಪತಿಯ ಆಕಾರ ನಾವು ದೊಡ್ಡ ಹೊಟ್ಟೆ ಅಂತ ಹೇಳ್ತೇವೆ. ಹೊಟ್ಟೆ ನಾವೆಣಿಸಿದ ಸ್ಥೂಲ ದೇಹ ಅಲ್ಲ, ಅದು ಬ್ರಹ್ಮಾಂಡದ ಪ್ರತೀಕ. ಅದು ಬ್ರಹ್ಮಾಂಡವನ್ನು ಸಂಕೇತಿಸ್ತದೆ. ಎಲ್ಲ ದೇವತಾ ತತ್ವಗಳು ಸಾಂಕೇತಿಕ, ನಾವು ನೆನ್ಪಿಡ್ಬೇಕು. ಅವ್ರು ನಮ್ಮ ಹಾಗೆ ದೇಹಧಾರಿ ತತ್ವ ಅಲ್ಲ. ಆ ತತ್ವದ ಕಾರ್ಯಾನುಸಾರ ನಾವು ರೂಪ ಕೊಟ್ಟಿದ್ದೇವೆ. ಅವನು ನಿರ್ಗುಣ ನಿರಾಕಾರ. ಆದ್ರೆ ಆಯಾ ಕಾರ್ಯಕ್ಕನುಸಾರ ಆ ಒಂದು ಮೂರ್ತಿಗೆ ನಾವು ಸಗುಣ ರೂಪ ಕೊಟ್ಟು ಆ ಕಾರ್ಯಕ್ಕೆ ಸಂಬಂಧಿತ ಆಯುಧಗಳನ್ನು ಅವನು ಹಿಡಿದಿರ್ತಾನೆ. ಶಿವನ ಕೈಯಲ್ಲಿ ತ್ರಿಶೂಲ, ಕೃಷ್ಣನ ಕೈಯಲ್ಲಿ ಸುದರ್ಶನ್ ಚಕ್ರ, ಗಣಪತಿಯ ಕೈಯಲ್ಲಿ ಪಾಶಾಂಕುಶ. ಆಯಾ ತತ್ವದ ಕಾರ್ಯವನ್ನು ಅದು ಪ್ರತಿನಿಧಿಸ್ತದೆ. ಹೊರತು ದೇವತೆಗಳಂತ ಹೇಳಿದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವಗಳು, ಅವುಗಳ ಕಾರ್ಯಾನುಸಾರ ಸಗುಣಾರಾಧನೆಯನ್ನು ನಾವು ಮೂರ್ತಿ ರೂಪದಲ್ಲಿ ಮಾಡುವಂಥದ್ದು. ಇನ್ನು ಗಣೇಶನಿಗೆ ಒಂದಷ್ಟು ಬಗೆಯ ಹೂಗಳನ್ನು ಅಥವಾ ಇದೇ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಅನ್ನುವುದು ಪದ್ಧತಿ ಇದೆ, ಅದರ ಬಗ್ಗೆ ತಿಳಿಸಿಕೊಳ್ಳಿ. ಹೌದು, ಗಣಪತಿಗೆ ನಾವು ಕೆಂಪು ವರ್ಣದ ದಾಸವಾಳವನ್ನು ಅರ್ಪಿಸ್ತೇವೆ. ಆಗ್ಲೇ ಹೇಳಿದ ಹಾಗೆ ಪ್ರತಿಯೊಂದು ದೇವತಾ ತತ್ವಕ್ಕೆ ಅದರದೇ ಆದಂತಹ ವರ್ಣ ಇದೆ, ಅದರದ್ದೇ ಆದಂತಹ ರೂಪ ಅಂತ ಹೇಳ್ತೇವೆ, ಸುಗಂಧ ಎಲ್ಲವೂ ಇರ್ತದೆ. ಗಣಪತಿಯ ತತ್ವದ ಬಣ್ಣ ಕೆಂಪು ಅಂತ ಹೇಳಿ ನಮ್ಮ ಋಷಿ ಮುನಿಗಳು ತಮ್ಮ ತಪಸ್ಸಿನಲ್ಲಿ ಕಂಡುಕೊಂಡ್ರು. ಅವರು ಅಧ್ಯಾತ್ಮ ಶಾಸ್ತ್ರದ ತುತ್ತ ತುದಿಯನ್ನು ತಲುಪಿದಂತಹ ನಮ್ಮ ಋಷಿ ಮುನಿಗಳು ಗಣೇಶ ತತ್ವದ ಅದು ಸಾಕ್ಷಾತ್ಕಾರ ಆಗುವಾಗ ಆ ತತ್ವದ ಬಣ್ಣ ಕೆಂಪು ಅಂತ ಹೇಳಿ ಕಂಡುಕೊಂಡ್ರು. ಅದಕ್ಕೋಸ್ಕರ ಗಣಪತಿಯ ಪೂಜೆಯಲ್ಲಿ ನಾವು ಹೇಳ್ತೇವೆ ರಕ್ತಗಂಧಾನುಲಿಪ್ತಾಂಗಂ ರಕ್ತ ಪುಷ್ಪೈಹಿ ಸುಪೂಜಿತಂ ಅಂತ ಹೇಳ್ತೇವೆ. ಅವನ ವರ್ಣವೂ ಕೆಂಪು, ಅವನಿಗೆ ನಾವು ರಕ್ತಚಂದನ ಅರ್ಪಿಸಬೇಕು, ಅದೇ ರೀತಿ ಕೆಂಪು ಬಣ್ಣದ ಹೂ ಅರ್ಪಿಸಬೇಕು, ಕೆಂಪು ವರ್ಣದ ವಸ್ತ್ರಗಳನ್ನು ಸಮರ್ಪಣೆ ಮಾಡಬೇಕು. ಯಾಕಂದ್ರೆ
ಅವನ ಆ ತತ್ವದ ವರ್ಣವೇ ಕೆಂಪಾಗಿರೋದ್ರಿಂದ ಕೆಂಪು ಬಣ್ಣದ ವಸ್ತುವಿನ ಕಡೆಗೆ ಗಣಪತಿಯ ತತ್ವ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ. ಅದಕ್ಕೆ ಆಯಾ ದೇವತೆಗೆ ಆಯಾ ವರ್ಣ, ಅದರದ್ದೇ ವರ್ಣದ ಹೂಗಳನ್ನು ಅರ್ಪಿಸಿದ್ರೆ ಪೂಜಕನಿಗೆ ಲಾಭ ಆಗ್ತದೆ. ಅದಕ್ಕಾಗಿ ಗಣಪತಿಗೆ ಕೆಂಪು ವರ್ಣದ ಹೂಗಳನ್ನು ಉಪಯೋಗಿಸಬೇಕು. ಸರ್, ನೀವು ಈಗಾಗಲೇ ಅಂದರೆ ಒಂದು ಗಣೇಶೋತ್ಸವವನ್ನು ಒಂದಷ್ಟು ಜನ ಸೇರಿ ಆಚರಿಸುವಾಗ ಹೇಗೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರಿ. ಇನ್ನು ಒಂದಷ್ಟು ಜನ ಮನೆಯಲ್ಲಿ ಗಣಪತಿಯನ್ನು ಇಟ್ಟು ಪೂಜಿಸ್ತಾರೆ, ಗಣೇಶ ಚತುರ್ಥಿಯನ್ನು ಆಚರಿಸ್ತಾರೆ. ಅಂಥವರಿಗೆ ಏನು ಮಾಹಿತಿಯನ್ನು, ಏನು ತಿಳುವಳಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಸಾರ್ವಜನಿಕವಾಗಿ ನಾವು ಏನು ಆಚರಣೆ ಮಾಡ್ತೇವೆ ಅದರ ಬಗ್ಗೆ ತಿಳ್ಕೊಂಡೆ. ಮನೆಯಲ್ಲಿ ಪೂಜಿಸುವಂಥ ಉದ್ದೇಶನೂ ಅಷ್ಟೇ ಇದೆ. ಈಗ ಮನೆಯಲ್ಲಿ ಪೂಜೆ ಮಾಡಿದರೆ ಆ ಒಂದು ಮನೆಯವರು ಅಥವಾ ಅವರ ಕುಟುಂಬಸ್ಥರು ಎಲ್ಲರನ್ನು ಒಂದು ವರ್ಷಕ್ಕೊಂದು ಬಾರಿ ಆದರೂ ನಾವು ಒಟ್ಟು ಸೇರಬೇಕು. ಎಲ್ಲ ಕೂಡು ಕುಟುಂಬ ಮೊದಲೆಲ್ಲ ಇತ್ತು, ಈಗ ಆ ಒಂದು ಪದ್ಧತಿ ಇಲ್ಲ. ಈ ನಿಟ್ಟಿನಲ್ಲಾದ್ರೂ ಒಂದು ಎಲ್ಲರೂ ಒಟ್ಟಾಗಿ ನಮ್ಮೊಳಗಿನ ಯಾವುದೇ ಒಂದು ವೈಮನಸ್ಸಿದ್ರೂ ಕೂಡ ಅದು ದೂರ ಆಗಬೇಕು. ಎಲ್ಲರಲ್ಲಿ ಒಂದು ರೀತಿಯಲ್ಲಿ ಧಾರ್ಮಿಕತೆಯ ಒಂದು ಒಟ್ಟಾಗಬೇಕು. ಆ ವಿಚಾರ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಅದನ್ನು ಕಳೀತಾರೆ. ಆ ಒಂದು ಉದ್ದೇಶದಿಂದ ಆ ದಿನ ಶುಚಿರ್ಭೂತರಾಗಿ ಏನು ವ್ರತ ಆಚರಣೆಗಳನ್ನು ಮಾಡಿ ಭಕ್ತಿಯಿಂದ ಎಲ್ಲರೂ ಒಂದು ಮನಸ್ಸಿನಲ್ಲಿ ಅವತ್ತು ಆ ಒಂದು ಪೂಜೆಯನ್ನು ಮಾಡಿ ಆ ಆಚರಣೆಗಳನ್ನು ಮಾಡಿದಾಗ ಎಲ್ಲರೂ ಮನಸ್ಸು ಅಲ್ಲಿ ಇದಾದಾಗ ಅಲ್ಲಿ ಸಾತ್ವಿಕತೆ ನಿರ್ಮಾಣ ಆಗಿ ಆ ಮನೆಯಲ್ಲಿ ಬರುವಂಥ ಯಾವುದೇ ರೀತಿಯ ಈಗ ವಿಘ್ನಗಳಿದ್ರೂ ಕೂಡ ಅದು ಕೂಡ ದೂರ ಆಗ್ತದೆ. ಎಲ್ಲರಿಗೂ ಕೂಡ ಆ ಒಂದು ಏನು ಆ ಸುಖ ಸಂತೋಷ ಏನು ನೆಮ್ಮದಿ ಅಪೇಕ್ಷೆ ಇದೆಲ್ಲ, ಇದನ್ನು ಸರಿಯಾಗಿ ಆ ಒಂದು ಶಾಸ್ತ್ರಬದ್ಧವಾಗಿ ಮಾಡಿದರೆ ಅದು ಅಲ್ಲಿ ಸಿಗ್ತದೆ. ಆ ಉದ್ದೇಶದಿಂದ ಒಂದು ರೀತಿಯಲ್ಲಿ ಎಲ್ಲರೂ ಒಟ್ಟಾಗಬೇಕು. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಏಕ ಮನಸ್ಸಿನಿಂದ ಆ ಒಂದು ಭಗವಂತನನ್ನು ಸ್ಮರಣೆ ಮಾಡಬೇಕು. ಆ ಉದ್ದೇಶದಿಂದ ಮನೆಯಲ್ಲಿ ಆ ಪೂಜೆ ಆಗಬೇಕು. ಮನೆಯಲ್ಲಿ ಪೂಜೆ ಮಾಡುವಂಥ ಗಣೇಶೋತ್ಸವದಲ್ಲಿ ಹೆಚ್ಚಾಗಿ ಏನೋ ತಪ್ಪು ಆಗೋದಿಲ್ಲ. ಅದು ಇನ್ನೂ ಕೂಡ ಭಕ್ತಿ ಜಾಸ್ತಿ ಆಗಬೇಕು ಎನ್ನುವಂಥ ಒಂದು ಅಲ್ಲಿ ಪ್ರಯತ್ನ. ಇನ್ನೊಂದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸಂದರ್ಭದಲ್ಲಿ ಮೂರ್ತಿಯ ಬಗ್ಗೆ ಎಷ್ಟೋ ತಪ್ಪು ಅಭಿಪ್ರಾಯಗಳಿದೆ. ಮಂಡಳಿಯವರು ನಾವು ಹೋದಾಗ ಪ್ರಶ್ನೆ ಮಾಡ್ತಾರೆ, ವರ್ಷ ಒಂದಿಷ್ಟು ಗಣಪತಿ ದೊಡ್ಡದಾಗಿ ಮಾಡಬೇಕು ಅಂತೇಳಿ. ನಿಜವಾಗಿ ಶಾಸ್ತ್ರ ಹಾಗೆ ಹೇಳುವುದಿಲ್ಲ. ಮೂರ್ತಿ ದೊಡ್ಡದಾದ್ರೆ ಅಲ್ಲಿ ಶಕ್ತಿ ಜಾಸ್ತಿ ಬರ್ತದೆ ಹಾಗೇನಿಲ್ಲ. ವರ್ಷ ನಮ್ಮ ಭಕ್ತಿ ಜಾಸ್ತಿ ಆಗಬೇಕು ಅಂತೇಳಿ ನಮ್ಮ ಶಾಸ್ತ್ರ ಹೇಳಿದೆ. ಅದರಿಂದ ಇವತ್ತು ಹಿಂದೂ ಸಮಾಜ ಏನು ಹೇಳಿದೆ ಮಾಡ್ತಾ ಇದೆ, ಮೂರ್ತಿ ದೊಡ್ಡದು ಮಾಡ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಅದು ಶಾಸ್ತ್ರ ತಿಳಿಯದೆ ಈ ರೀತಿ ಕೂಡ ತಪ್ಪುಗಳಾಗ್ತದೆ. ಅದರಿಂದ ಇವತ್ತು ಸಮಾಜ ಅದು ಈ ರೀತಿ ಮಾಡಿ ಆ ಒಂದು ಪ್ರತಿ ವರ್ಷದಿಂದ ವರ್ಷಕ್ಕೆ ನಮ್ಮ ಭಕ್ತಿ ಜಾಸ್ತಿ ಮಾಡಬೇಕಾದ್ರೆ ಆ ಕಾರ್ಯಕ್ರಮಗಳು ಕೂಡ ಭಕ್ತಿಪೂರ್ವಕವಾಗಿ ಆಗಬೇಕು. ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಾವು ಅಲ್ಲಿ ನಾವು ಮಾಹಿತಿ ಕೊಡ್ತೇವಲ್ಲ ಅದರಲ್ಲಿ ಹಿಂದೂ ಸಮಾಜ ಹೋಗ್ತದೆ. ಅದರಿಂದಾಗಿ ಇವತ್ತು ನಮ್ಮದು ಒಂದೇ ಒಂದು ಉದ್ದೇಶ, ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಶ್ಲೀಲ ಹಾಡುಗಳು ಹಾಕಬಾರ್ದು, ಆ DJ ಸೌಂಡು ಅಲ್ಲಿ ಇರಬಾರ್ದು, ಆ ಆರ್ಕೆಸ್ಟ್ರಾಗಳಂತ ಒಂದು ಒಳ್ಳೆಯ ಬೋಧನೆ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡೋಣ. ಒಂದು ರಾಷ್ಟ್ರದ ಬಗ್ಗೆ ಜಾಗೃತಿ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡೋಣ. ನಮ್ಮ ಧರ್ಮದಲ್ಲಿ ಎಷ್ಟೋ ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕಿದೆ, ಅದನ್ನು ನಾವು ಮಾಡೋಣ. ಅದೇ ರೀತಿ ಭಕ್ತಿಯಿಂದ ನಾವು ಮೆರವಣಿಗೆ ಮಾಡಿದಾಗ, ಇಲ್ಲಿ ಇಷ್ಟು ಭಕ್ತಿಯಿಂದ ಪೂಜೆ ಮಾಡಿದಾಗ ಲಕ್ಷ್ಮೀಪಯ್ಯವರು ಹೇಳಿದಾಗೇನೆ ಆ ಗಣಪತಿಯ ಶಕ್ತಿ ಅಲ್ಲಿ ನಿರ್ಮಾಣ ಆಗಿ ಆ ಗಣಪತಿಯ ಶಕ್ತಿ ಇಡೀ ಊರಿಗೆ ಸಿಗಬೇಕು, ಗಲ್ಲಿಗೆ ಸಿಗಬೇಕೆನ್ನುವಂಥ ಉದ್ದೇಶದಿಂದ ಅದನ್ನು ಮೆರವಣಿಗೆ ಮಾಡೋದು ನಾವು. ಆ ಮೆರವಣಿಗೆ ಮಾಡಿದಾಗ ಇಡೀ ಎಲ್ಲರೂ ಕೂಡ ಹಿಂದೆ ತಳಿರು ತೋರಣಗಳಿಂದ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಆ ಗಣಪತಿಗೆ ಸ್ವಾಗತ ಮಾಡುವಂಥದ್ದಿತ್ತು. ಈಗ ಅದು ಯಾವುದು ಇಲ್ಲ. ಅಂದರೆ ಎಲ್ಲ DJ ಹಾಕಿ ಕುಣಿದು ಮದ್ಯಪಾನ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುವಂಥ ಈ ಒಂದು ಮೆರವಣಿಗೆಯಲ್ಲಿ ಭಕ್ತಿ ನಿರ್ಮಾಣನೇ ಆಗೋದಿಲ್ಲ. ಯಾರಿಗೂ ಅದನ್ನು ಒಂದು ರೀತಿಯಲ್ಲಿ ಅದೊಂದು ಶಬ್ದ ಒಮ್ಮೆ ಹೋಗ್ಲಿ, ಆ ರೀತಿ ಒಂದು ಭಾವನೆ ಮೂಡ್ತಾ ಇದೆ. ಒಂದು ಈ ಗಣೇಶೋತ್ಸವ ಮುಗಿಲಿ ಅಂತ ಎನ್ನುವಂತ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಈಗ ಅವಕಾಶ ಕೊಡಬಾರ್ದು. ಮಂಡಳಿಯವರು ಅದರ ಬಗ್ಗೆ ಜಾಗೃತಿ ಆಗಬೇಕು. ಅದೇ ರೀತಿ ಆ ಒಂದು ಭಕ್ತಿಯಿಂದ ವಿಸರ್ಜನೆ ಮಾಡುವಂಥದ್ದು, ಎಷ್ಟೋ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಮಾಡಿ ಕ್ರೇನಲ್ಲಿ ಅದನ್ನು ತೆಗೆದು ವಿಸರ್ಜನೆ ಮಾಡುವಂಥದ್ದು, ಅದಕ್ಕೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಅದನ್ನು ದೂಡಿ ನೀರಿಗೆ ಹಾಕುವಂಥದ್ದನ್ನು ನಾವು
ದೃಶ್ಯ ಮಾಧ್ಯಮದಿಂದಲೂ ಕೂಡ ನಾವು ತೋರಿಸ್ತಾ ಇದ್ದೇವೆ. ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ಯಾವ ರೀತಿ ಇವತ್ತು ಅವಮಾನಗಳಾಗ್ತದೆ ಅದನ್ನು ಕೂಡ ನಾವು ಇವತ್ತು ಸಮಾಜಕ್ಕೆ ಹೋಗಿ ಈ ರೀತಿ ಜಾಗೃತಿ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ನಮಗೆ ಮಾಧ್ಯಮ ಅಂದ್ರೆ, ಈಗ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೂ ಒಂದು ಮನವಿ ಕೊಡ್ತೇವೆ. ಪೊಲೀಸ್ ವರಿಷ್ಠಾಧಿಕಾರಿ ಅವರಿಂದ ಹಿಡಿದು ಪ್ರತಿಯೊಂದು ಸ್ಥಳೀಯ ಠಾಣೆಗಳಿಗೆ ಹೋಗಿ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಈ ಒಂದು ಅಭಿಯಾನದಲ್ಲಿ ನಿಮ್ಮ ಸಹಕಾರ ಕೂಡ ತುಂಬ ಮುಖ್ಯ ಅಂತೇಳಿ. ಅದರಿಂದ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ಪೊಲೀಸ್ ಠಾಣೆಯಲ್ಲಿ ಮಂಡಳಿಗಳನ್ನು ಕರೆದು ನಮಗೆ ಅಲ್ಲಿ ಒಂದು ಈ ರೀತಿಯ ಜಾಗೃತಿ ಮೂಡಿಸುವಂಥದ್ದು ಇವತ್ತು ಅವಕಾಶ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಇನ್ನೂ ಕೂಡ ನಾವು ಎಲ್ಲರೂ ಕೂಡ ಇದರಲ್ಲಿ ಜಾಗೃತಿ ಆಗೋಣ. ಈ ಒಂದು ಗಣೇಶನ ಹಬ್ಬ ನಮಗೆಲ್ಲರಿಗೂ ಕೂಡ ಒಂದು ಆದರ್ಶ ಆಗಲಿ, ಮುಂದಿನ ಪೀಳಿಗೆಗೆ ಇದೊಂದು ಮಾದರಿ ಆಗಲಿ, ಅಂಥ ಒಂದು ಶಿಕ್ಷಣ ಕೊಡುವಂಥ ಒಂದು ಈ ಹಬ್ಬ ಆಗಲಿ. ಇದರಿಂದ ಎಲ್ಲ ಇಡೀ ಸಮಾಜ ಏನು ಸಂಕಷ್ಟದಿಂದ ವಿಘ್ನಗಳಿಂದ ದೂರ ಆಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಲಾಭ ಆಗಬೇಕೆನ್ನುವಂಥ ಉದ್ದೇಶ ಸನಾತನ ಸಂಸ್ಥೆ ಅಥವಾ ಹಿಂದೂ ಜನಜಾಗೃತಿ ಸಮಿತಿ ಪ್ರಯತ್ನ ಮಾಡ್ತೇವೆ. ಕಡೆಯ ಇಂದಿನ ಕಾರ್ಯಕ್ರಮದ ಕಡೆಯ ಒಂದು ಪ್ರಶ್ನೆ, ಈಗ ಚೌತಿ ಅಂದ ಕೂಡಲೇ ಅಥವಾ ಚತುರ್ಥಿ ಅಂದ ಕೂಡಲೇ ಚಂದ್ರನ ದರ್ಶನ ಮಾಡಬಾರ್ದು, ಚೌತಿ ಚಂದ್ರನನ್ನ ನೋಡಬಾರ್ದು ಅನ್ನುವ ಮಾತುಗಳಿವೆ. ಎಲ್ಲರೂ ಕೂಡ ಅದನ್ನ ಪಾಲಿಸ್ತಾರೆ. ಅದು ಯಾಕೆ ಹಾಗೆ? ಚಂದ್ರ ಮನಃಕಾರಕ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಮನುಷ್ಯನ ಮನಸ್ಸನ್ನು ಚಂಚಲ ಮಾಡುವಂಥವನು ಅಂತ ಹೇಳಿ. ಮತ್ತು ನಮಗೆ ಗ್ರಹ ಮಾಲಿಕೆಯಲ್ಲಿ ಆಕಾರ ಬದಲಾವಣೆ ಮಾಡುವುದು ಚಂದ್ರ ಮಾತ್ರ, ಮತ್ತೆ ಯಾವುದೇ ಗ್ರಹದ ಆಕಾರ ಬದಲಾವಣೆ ಆಗೋದಿಲ್ಲ. ಪಾಡ್ಯದಿಂದ ಹುಣ್ಣಿಮೆ ತನಕ ಅವನ ಆಕಾರ ವೃದ್ಧಿಸ್ತದೆ, ಪಾಡ್ಯದಿಂದ ಅಮಾವಾಸ್ಯೆ ತನಕ ಕ್ಷೀಣಿಸ್ತಾನೆ, ಆಕಾರದಲ್ಲಿ ವೃದ್ಧಿ ಆಗ್ತದೆ. ಮನುಷ್ಯನ ಮನಸ್ಸು ಕೂಡ ನಿರಂತರವಾಗದು ಒಂದೇ ಸ್ಥಿತಿ ಇರುವುದಿಲ್ಲ. ಒಂದು ದಿವಸ ಉತ್ಸಾಹ, ಒಂದು ದಿವಸ ನಿರಾಶೆ, ಒಂದು ದಿವಸ ದುಃಖ, ಖಿನ್ನತೆ. ಮನುಷ್ಯನ ಮನಸ್ಸು ಮತ್ತು ಚಂದ್ರನಿಗೆ ತುಂಬಾ ಹೋಲಿಕೆ ಇದೆ. ಅದಕ್ಕೆ ಅವನನ್ನು ಚಂದ್ರ ಮನಃಕಾರಕ. ಅದೇ ರೀತಿ ಹುಣ್ಣಿಮೆ ಅಮಾವಾಸ್ಯೆ ಆಗುವಾಗ ಸಹ ಮನುಷ್ಯನ ಮನಸ್ಸು ಮೇಲೆ ಕೆಳಗೆ ಆಗೋದು, ವಿಜ್ಞಾನ ಕೂಡ ಇದನ್ನು ಪ್ರಯೋಗದಿಂದ ಹೇಳಿದೆ. ತುಂಬಾ ಖಿನ್ನತೆ ಇರುವವರು, ನಿರಾಶೆ ಇರುವವರು, ಅವರು ಆತ್ಮಹತ್ಯೆ ಮಾಡುವ ಪ್ರಕರಣ ಅಮಾವಾಸ್ಯೆ ಸಂದರ್ಭದಲ್ಲಿ ಹೆಚ್ಚಿದೆ ಅಂತ ಹೇಳಿ. ಅಂದ್ರೆ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಶಕ್ತಿ ಚಂದ್ರನಲ್ಲಿ ಇರುವುದರಿಂದ ನಮ್ಗೆ ನಾವೇನೀಗ ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತೇವೆ, ಆ ದಿವಸ ಚಂದ್ರ ದರ್ಶನ ಮಾಡಬಾರ್ದು ಅಂತ. ವಿಶೇಷ ಕಾರಣ ಏನು? ಈಗಾಗಲೇ ನಾವು ತಿಳ್ಕೊಂಡೆವು, ಗಣಪತಿ ಹಬ್ಬ ಅಂದ್ರೆ ನಾವೆಲ್ಲರೂ ಭಕ್ತಿಯಿಂದ ಬೆಳಗಿನಿಂದ ಅವನ ಉಪಾಸನೆ ಪೂಜೆ ಮಾಡ್ತಾ ಇರ್ತೇವೆ. ಆದ್ರೆ ಚಂದ್ರನನ್ನು ನೋಡಿದ್ರೆ ಮನಸ್ಸು ನಮ್ಮನ್ನು ವಿಮುಖ ಮಾಡ್ತದೆ, ಬಹಿರ್ಮುಖ ಆಗ್ತದೆ ನಮ್ಮ ಮನಸ್ಸು. ಆ ಪೂಜೆಯಿಂದ ಭಕ್ತಿಯಿಂದ ನಮ್ಮ ಮನಸ್ಸು ಬೇರೆ ಕಡೆಗೆ ಹೋಗ್ಬೋದು, ಚಂಚಲ ಆಗ್ಬೋದು. ಅದಕ್ಕೋಸ್ಕರ ಚಂದ್ರನನ್ನು ನೋಡಬಾರ್ದು ಅಂತ ಹೇಳಿ ಚತುರ್ಥಿಯ ದಿವಸ. ಆದ್ರೆ ಸಂಕಷ್ಟಿ ದಿವಸ ಚಂದ್ರನನ್ನು ನೋಡಬೇಕು, ನೋಡಿ ರಾತ್ರಿ ಮತ್ತೆ ಊಟ ಮಾಡೋದು. ಇದರ ಅರ್ಥ ಏನು? ಇಡೀ ದಿವಸ ಉಪವಾಸ ಮಾಡಿ ಗಣಪತಿ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು ಅಥವಾ ನಾಮಸ್ಮರಣೆ ಮಾಡಿದ ನಂತರ ರಾತ್ರಿ ಊಟ ಯಾವಾಗ ಮಾಡುದು? ಚಂದ್ರೋದಯ ಆದ ನಂತರ ಅವನನ್ನು ನೋಡಿ ಊಟ ಮಾಡುವುದು ಅಂತ ಅರ್ಥ. ಇದು ಯಾಕೆ? ಸಂಕಷ್ಟಹರ ಚತುರ್ಥಿ ದಿವಸ ರಾತ್ರಿ ಚಂದ್ರನನ್ನು ನೋಡಿ ಊಟ ಮಾಡುವುದೆಂಬುದರ ಅರ್ಥ, ಇಡೀ ದಿನ ನಾನು ಭಗವಂತನ ಸ್ಮರಣೆ ಮಾಡಿದ್ದೇನೆ, ಗಣಪತಿಯ ನಾಮಜಪ ಅಥವಾ ದೇವಸ್ಥಾನಕ್ಕೆ ಹೋದೆ, ಉಪವಾಸ ಮಾಡಿದೆ, ಅವನದ್ದೊಂದು ಆರಾಧನೆ ಮಾಡಿ ಈಗ ರಾತ್ರಿ ನಾನು ಪುನಃ ನನ್ನದು ವ್ರತ ಮುಗೀತು, ನಾನು ಪುನಃ ಲೌಕಿಕ ವ್ಯಾಪಾರಕ್ಕೆ ಮರಳ್ತಾ ಇದ್ದೇನೆ ಎಂಬುದರ ಸಾಂಕೇತಿಕವಾಗಿ ಚಂದ್ರನನ್ನು ನೋಡುದು. ಚಂದ್ರನನ್ನು ನೋಡಿ ಊಟ ಮಾಡುವುದು ಅಂದ್ರೆ ನಂದು ಮುಗೀತು, ವ್ರತ ಮುಗೀತು, ನಾನು ಪುನಃ ಮೊದಲಿನ ಹಾಗೆ ಆದೆ ಅಂತ ಹೇಳಿ ಅರ್ಥ. ಈ ಪ್ರಕಾರ ಚಂದ್ರ ಮತ್ತು ಚೌತಿಗಿರುವಂತಹ ಈ ಸಂಬಂಧ, ನಾವು ಗಣೇಶ ಚತುರ್ಥಿಯ ದಿವಸ ಅವನನ್ನು ನೋಡಬಾರ್ದು, ಮನಸ್ಸನ್ನು ಅಂತರ್ಮುಖ ಮಾಡಿ ಗಣಪತಿಯ ಉಪಾಸನೆ ಮಾಡಬೇಕು. ಮತ್ತು ಸಂಕಷ್ಟಹರ ಚತುರ್ಥಿ ದಿವಸ ರಾತ್ರಿ ಅವನನ್ನು ನೋಡಿ ವ್ರತವನ್ನು ಸಮಾಪ್ತ ಮಾಡಿ ಪುನಃ ನನ್ನ ಲೌಕಿಕ ವ್ಯಾಪಾರಕ್ಕೆ ಮರಳುವುದು ಅಂತ ಅರ್ಥ. ನೀವಿಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಯಾಕಂತಂದರೆ ಬಹುಶಃ ಇವತ್ತಿನ ಯುವ ಪೀಳಿಗೆಗೆ ಇದು ಬಹಳಷ್ಟು ಮುಖ್ಯ. ಯಾಕಂತಂದರೆ ಆಚರಿಸ್ತೇವೆ ಹಬ್ಬ, ಅದು ಒಂದು ಆದರೆ ಆಯಿತು, 1 ದಿನ 3 ದಿನ 5 ದಿನ, ಯಾಕೆ, ಏನು ಮಹತ್ವ, ಏನು ಅದರ ಬಗ್ಗೆ ನಮಗೆ ಏನು ಜ್ಞಾನ ಇರಬೇಕು, ಅದೆಲ್ಲ ನಮಗೆ ಖಂಡಿತವಾಗಿ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ನೀವು ತಿಳಿದವರು ನಮಗೆ ತಿಳಿಯದವರಿಗೆ ತಿಳಿಸಿಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಗಣೇಶೋತ್ಸವದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡ್ವಿ. ಕೇವಲ ಗಣಪತಿಯ ಮಹತ್ವದ ಬಗ್ಗೆ ಆಗಿರಬಹುದು, ಅಥವಾ ಒಂದು ಅರ್ಥಗಳ, ಗಣಪತಿಯ ಪದದ ಅರ್ಥ ಆಗಿರ್ಬೋದು, ಹೀಗೆ ಸಾಕಷ್ಟು ರೂಪಗಳ ಅರ್ಥ, ಅದನ್ನು ಹೊರತುಪಡಿಸಿ ಗಣೇಶೋತ್ಸವ ಹೇಗಿರಬೇಕು, ಗಣೇಶೋತ್ಸವವನ್ನು ಹೇಗೆ ಆಚರಿಸಬೇಕು, ಈಗಿನ ಕಾಲದಲ್ಲಿ ಅದು ಹೇಗೆ ಆಗ್ತಾ ಇದೆ, ಅದನ್ನು ಹೇಗೆ ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ನೋಡಿದವರೆಲ್ಲರೂ ನೀವು ಹೀಗೆ ಆಚರಿಸ್ತೀರಿ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ.
ಸೊ ನಿಮಗೆಲ್ಲರಿಗೆ ಮತ್ತೊಮ್ಮೆ ಗಣೇಶೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಕೆನರಾ ಬ್ಯಾಂಕ್, ವಿಶ್ವ ಇಂಡಸ್ಟ್ರೀಸ್ ಅಲೆವೂರು, ಹೋಟೆಲ್ ಮಂದಾರ, ಮಹಿಮಾ ಕೋಕೋನಟ್ ಆಯಿಲ್, ಡಾಕ್ಟರ್ ಉರಾಲ್ಸ್ ವೆರಿಕೋಸೆಸ್ ಕ್ಲಿನಿಕ್, ಚಿತ್ರಕೂಟ ಆಯುರ್ವೇದಿಕ್, ಮಟ್ಟು ಅಸೋಸಿಯೇಟ್ಸ್, ಲಕ್ಷ್ ಡೆವಲಪರ್ಸ್, ಶ್ರೀನಿವಾಸ್ ಶೆಣೈ ಶಿರ್ವಾ, ಗೀತಾಂಜಲಿ ಸಿಲ್ಕ್ಸ್, ಸ್ಮರಣಿಕಾ.